ಜನರಿಂದಲೇ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ವೀಕ್ಷಕರ, ಇವತ್ತು ಮನುಷ್ಯನ ಇಡೀ ಬದುಕು ಅನ್ನುವಂಥದ್ದು ಯಾಂತ್ರೀಕೃತವಾಗಿ ಹೋಗಿದೆ. ಮನುಷ್ಯ ಇವತ್ತು ನಡೆದಾಡುವುದು, ಓಡಾಡುವುದು, ಬದುಕುವುದು ಪ್ರತಿಯೊಂದು ಕೂಡ ಯಂತ್ರದಿಂದಲೇ ನಡೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಮನುಷ್ಯ ತನ್ನನ್ನು ತಾನು ಮರೆಯುವಷ್ಟು ಯಂತ್ರದ ಮೇಲೆ ಅವಲಂಬಿತನಾಗಿದ್ದಾನೆ. ಹೀಗಿರುವಾಗ ಮನುಷ್ಯನ ಭಕ್ತಿ, ಭಾವ, ನಂಬಿಕೆಗಳು ಮಾತ್ರ ಇವತ್ತಿಗೂ ಪರಿಶುದ್ಧವಾಗಿ ಹಾಗೆ ಉಳಿದುಕೊಂಡಿದೆ. ಹಾಗಾಗಿಯೇ ಆತ ತನ್ನ ದೇಹವನ್ನ ದಂಡಿಸಿಯೇ ಯಂತ್ರಗಳ ಮೊರೆ ಹೋಗದೆ ದೇವರ ಕಾರ್ಯವನ್ನು ಮಾಡುವಲ್ಲಿ ಒಂದು ರೀತಿಯ ಪ್ರೇರೇಪಣೆಯನ್ನು ಪಡಿತಾ ಇದ್ದಾನೆ. ಇಂತಹ ಒಂದು ಅಪರೂಪದ ಘಟನೆ ಕಂಡು ಬರುವಂತದ್ದು ಹಿರಿಯಡ್ಕದಲ್ಲಿ. ಹಿರಿಯಡ್ಕದ ವೀರಭದ್ರ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಅಲ್ಲಿನ ಜನ ತಮ್ಮ ಬೆವರು ಹರಿಸಿ ಪರಿಶ್ರಮದಿಂದ ದುಡಿತಾ ಇದ್ದಾರೆ. ಈ ಕುರಿತ ಒಂದು ಸ್ಟೋರಿ ಇದೆ, ಬನ್ನಿ ನೋಡೋಣ. ವೀರಾದಿವೀರ ಶ್ರೀ ಸುರಕುಲ ಶೂರ. ಇಂದಿನ ಯಾಂತ್ರಿಕ ಯುಗದಲ್ಲಿ ಮನುಷ್ಯ ಎಲ್ಲಾ ಕೆಲಸಗಳಿಗೆ ಯಂತ್ರದ ಮೊರೆ ಹೋಗಿದ್ದಾನೆ. ಆದರೆ ಭಕ್ತಿ, ಭಾವನೆ, ನಂಬಿಕೆಗಳು ಜೊತೆಯಾದಾಗ ಎಂತಹ ಕಠಿಣ ಕೆಲಸವನ್ನ ಕೂಡ ಮಾಡಲು ಮನುಷ್ಯ ತಯಾರಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿಯಾದದ್ದು ಹಿರಿಯಡ್ಕ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರ ಕಾರ್ಯ. ತನ್ನ ಮನೆಯ ಸ್ವಂತ ಕೆಲಸಕ್ಕೆ ಜೆಸಿಪಿಯನ್ನ ಬಳಸುವ ಇವರು ನಮ್ಮ ದೇವಸ್ಥಾನ ಎಂಬ ಅಭಿಮಾನದಿಂದ ಒಂದು ಹಿಡಿ ಮಣ್ಣನ್ನ ಕೂಡ ಯಂತ್ರದ ಮೂಲಕ ಸಾಗಿಸಲಿಲ್ಲ. ಯಂತ್ರಗಳು ಮಾಡುವ ಕೆಲಸದ ವೇಗಕ್ಕಿಂತ ಕ್ಷಣ ಮಾತ್ರದಲ್ಲಿ ಲಾರಿಗಳಲ್ಲಿ ಮಣ್ಣನ್ನ ತುಂಬಿಸುವುದು ಎಂಥವರನ್ನ ಹುಬ್ಬೇರಿಸುವಂತೆ ಮಾಡುತ್ತಿತ್ತು. ಇದಕ್ಕೆ ಮುಖ್ಯ ಪ್ರೇರಣೆಯಾಗಿದ್ದು ಎಷ್ಟೋ ತಲೆಮಾರಿಗೊಮ್ಮೆ ಜೀವನದಲ್ಲಿ ಒಂದೇ ಬಾರಿ ಸಿಗುವ ತಮ್ಮೂರಿನ ದೇವರ ಜೀರ್ಣೋದ್ಧಾರ ಕಾರ್ಯ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನ ಹಿರಿಯಡ್ಕ ಹಾಗೂ ಸುತ್ತಮುತ್ತಲಿರುವ ಭಕ್ತಾದಿಗಳು ಸಮರ್ಪಕವಾಗಿ ಬಳಸಿಕೊಂಡ್ರು. ಭೀಮಾ ಗಾತ್ರದ ಕಲ್ಲುಗಳನ್ನ ಬಳಿಯಲ್ಲಿಯೇ ಯಂತ್ರಗಳಿದ್ರೂ ಬಳಸಿಕೊಳ್ಳದೆ ಸ್ವತಃ ತಾವೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವ ಸಾಹಸ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ಇದೆಲ್ಲ ಸಾಧ್ಯವಾದದ್ದು ತಮ್ಮೊಡೆಯ ಸ್ವಾಮಿ ವೀರಭದ್ರನ ಕೃಪೆಯಿಂದ. 800 ವರ್ಷಗಳ ಇತಿಹಾಸ ಇರುವ ಈ ವೀರಭದ್ರ ದೇವಸ್ಥಾನದಲ್ಲಿ ಇವತ್ತು ನಾವು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಕಲ್ಲು, ಮಣ್ಣು ಇದನ್ನೆಲ್ಲ ಲಾರಿಗೆ ಲೋಡ್ ಮಾಡ್ತಾ ಇದ್ದೇವೆ. ಹಾಗೆ ನಾವು ಹುಟ್ಟಿ ಬೆಳೆದ ಊರು, ದೇವರ ಭಕ್ತಿ ಭಾವದಿಂದ ನಾವು ಇಲ್ಲಿ ಕೆಲಸಕ್ಕೆ ಬಂದಿದ್ದೇವೆ. ಒಂದು 2-3 ದಿವಸದಿಂದ ಕೆಲಸಕ್ಕೆ ಬಂದಿದ್ದೇವೆ. ಹಾಗಾಗಿ ಮನಸ್ಸಿಗೆ ನಮಗೆ ತುಂಬಾ ಸಂತೋಷ, ಶಾಂತಿ, ಸಮಾಧಾನ ಕೊಟ್ಟಿದೆ ಇಲ್ಲಿ ಬಂದು. ಅದಕ್ಕಾಗಿ ಬಂದಿದ್ದೇವೆ ಇಲ್ಲಿ ದೇವಾಲಯ. ಕರಾವಳಿಯಲ್ಲಿಯೇ ಹಿರಿದಾದ ಅಲಡೆ ಕ್ಷೇತ್ರದಲ್ಲಿ ಮಹಾತೋಬರ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ 12.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಜೀರ್ಣೋದ್ಧಾರ ಕಾರ್ಯ ಮುಗಿದಿದೆ. ಇದೀಗ ಎರಡನೇ ಹಂತದ 12 ಕೋಟಿ ರೂಪಾಯಿ ವೆಚ್ಚದ ಸಮಗ್ರ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಬ್ರಹ್ಮಲಿಂಗೇಶ್ವರ ದೇವರ ಗರ್ಭಗಡಿಯ ಸುತ್ತ ಪೌಳಿಕಲ್ಲ, ಚಪ್ಪರ ಅಂಬೇಲ, ಅರ್ಚಕರ ವಸತಿ ಗೃಹ, ಅಲ್ಲದೆ ವೀರಭದ್ರ ಸ್ವಾಮಿಯ ಗರ್ಭಗುಡಿಯ ತಳಿಗೆ ರಜತ ಕವಚ ಮುಚ್ಚುವ ಕಾರ್ಯಗಳು ನಡೀತಾ ಇದೆ. ಜೀರ್ಣೋದ್ಧಾರದ ಸಲುವಾಗಿ ವಿರಾಟ ರೂಪಿಯಾದ ಭಗವಂತನನ್ನ ಸಂಕೋಚಗೊಳಿಸಿ ಬಾಲಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಿರಿಯಡ್ಕ ಮತ್ತು ಸುತ್ತಮುತ್ತಲ ಗ್ರಾಮಗಳ ಒಟ್ಟು 16 ತಂಡಗಳನ್ನು ರಚಿಸಿ ಕರಸೇವೆ ಹಾಗೂ ಬಾಲಾಲಯ ಕಾವಲು ಪಡೆಗೆ ನೇಮಿಸಲಾಗಿದೆ. ದಿನದಿಂದ ದಿನಕ್ಕೆ ಕರಸೇವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗ್ರಾಮ ಸೀಮೆಯ ಸಾವಿರಾರು ಭಕ್ತರು ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಕರಸೇವೆಯನ್ನ ನಡೆಸುವ ಮೂಲಕ ಭರದಿಂದ ಸಾಗುತ್ತಿದೆ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ. ಮುಂದಿನ ಏಪ್ರಿಲ್ ತಿಂಗಳ 16ರಿಂದ 26ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ದೇವಾಲಯ ನಮ್ಮಲ್ಲಿ ಗ್ರಾಮದ ಪ್ರತಿಯೊಬ್ಬರಿಗೆ ಇಲ್ಲೊಂದು ಅವಕಾಶ ಸಿಗಲಿ ಅಂತ ನಮ್ಮ ಈ ಗ್ರಾಮವನ್ನು 15 ವಿಭಾಗಗಳಾಗಿ, ಕರೆಗಳಾಗಿ ವಿಂಗಡಿಸಿದ್ದಾರೆ. 15 ಕರೆಗಳಿಗೆ ಇಬ್ಬಿಬ್ಬರು ವಾಲಂಟಿಯರ್ಸ್ ಆಗಿ ನೀಡಿದ್ದಾರೆ. ಇದರಿಂದ ಪ್ರತಿಯೊಂದು ಮೂಲೆ ಮೂಲೆಗೂ, ನಮ್ಮ ಈ ಸಮಾಜದ ಮೂಲೆ ಮೂಲೆಗೂ ಜನರಿಗೊಂದು ವಿವರ ಸಿಗುವಂತಾಗಿದೆ. ಹಾಗೆ ಪ್ರತಿಯೊಂದು ವಾರ್ಡಿಂದ ಕೂಡ, ಈಗ 15 ವಾರ್ಡಿಂದ ಕೂಡ ಕರಸೇವೆಯಲ್ಲಿ ತೊಡಗಿರ್ತಾರೆ. ಜೀವಮಾನದಲ್ಲಿ ಒಮ್ಮೆ ಮಾತ್ರ ಸಿಗುವ ಇಂತಹ ಆದಿ ಸ್ಥಳದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗುವ ಅಪೂರ್ವ ಅವಕಾಶ ಹಿರಿಯಡ್ಕ ಹಾಗೂ ಗ್ರಾಮ ಸೀಮೆಯ ಜನರಿಗೆ ಮತ್ತು ದೇವಾಲಯದ ಸಹಸ್ರಾರು ಆದಿ ಕುಟುಂಬಕ್ಕೆ ಲಭಿಸಿದೆ.
ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಯ ಸಹಸ್ರಾರು ಕುಟುಂಬಗಳು ಈ ದೇವಾಲಯದ ಭಕ್ತರು ಸಮಗ್ರ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗವಹಿಸುವ ಸುವರ್ಣ ಅವಕಾಶ ಭಕ್ತಾದಿಗಳಿಗೆ ಲಭಿಸಿದ್ದು, ಈ ಅವಕಾಶವನ್ನ ಎಲ್ಲ ಸದ್ಭಕ್ತರು ಪಡೆದುಕೊಂಡು ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗವಹಿಸುತ್ತಾರೆ ಎನ್ನುವುದೇ ನಮ್ಮ ಆಶಯ. ನಿವಾಸ ನಿಲಯ ವೀರಭದ್ರನ ನಿವಾಸ. ದಿವಾಕರ್ ಹಿರೇಡ್ಕ, ಸ್ಪಂದನಾ ನ್ಯೂಸ್, ಉಡುಪಿ. ದೇವಾಲಯ. ಎಸ್, ಇದು ಭಗವಂತನ ಭಕ್ತಿಯನ್ನು ತೋರಿಸುವುದಕ್ಕಾಗಿ ತಮ್ಮ ದೇಹವನ್ನು ದಂಡಿಸಿ ಯಾವುದೇ ರೀತಿಯ ಯಂತ್ರಗಳ ಮೊರೆ ಹೋಗದೆ ಇಡೀ ಊರು ಒಗ್ಗಟ್ಟಾಗಿ ಒಂದು ದೇವರ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡ್ತಾ ಇರುವಂತದ್ದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕೆ ನಟರಾಜ್ ಹೆಗ್ಡೆ ಅವರಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಸರ್, ಬಹುಶಃ ಮೊದಲೇ ಕೇಳಬೇಕು, ಈ ರೀತಿಯದೆಲ್ಲೋ ಹಿಂದೆಲ್ಲೋ ಬಹಳ ಶತಮಾನಗಳ ಹಿಂದೆ ಆಗಿರಬಹುದೇನೋ ಅಂತ. ಇವತ್ತು ಯಂತ್ರಗಳ ಭರಾಟೆಯಲ್ಲಿ ಈ ತರಹದ ಕೆಲಸವನ್ನ ಜನರೇ ಮಾಡುವಂಥದ್ದು ಬಹಳ ಕಡಿಮೆ ಆಗಿ ಹೋಗಿದೆ. ಈ ತರದೊಂದು ಯೋಚನೆ ಹೇಗೆ ಹುಟ್ಟಿಕೊಳ್ತು ಸರ್? ನಾವು ಸುಮಾರು ಒಂದು 3 ವರ್ಷದಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಬಗ್ಗೆ ಗ್ರಾಮದಲ್ಲಿ ಪ್ರತಿಯೊಬ್ಬರ ಹತ್ರ ಮಾತಾಡ್ತಿರುವಾಗ ಎಲ್ಲ ಸುತ್ತಮುತ್ತಲಿನ ಬಹಳ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಆಗ್ತಾ ಇದೆ. ಹಿರಿಯಡ್ಕದ ಇಷ್ಟು ದೊಡ್ಡದೊಂದು ಕ್ಷೇತ್ರ, ಇದೊಂದು ಆಲಡೆ ಕ್ಷೇತ್ರ. ಹಿರಿಯ ಅಡಕ ಅಂತ ಹೇಳಿದರೆ ಆಲಡೆಗಳಲ್ಲೇ ಹಿರಿಯದಾದಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಂದು ಜೀರ್ಣೋದ್ಧಾರದ ಒಂದು ಕೆಲಸ ಯಾಕೆ ಇನ್ನೂ ಆಗಲಿಲ್ಲ ಅನ್ನುವ ಬಗ್ಗೆ ಜನರಿಂದವೇ ಅವರಾಗಿಯೇ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಆ ದೇವಸ್ಥಾನದ ಆಡಳಿತ ವಂಶಸ್ಥರು, ಅಲ್ಲಿಯ ಊರಿನವರು ಎಲ್ಲ ಸೇರಿ ಇದೊಂದು ಈ ಕಾರ್ಯ ಬಹಳ ದೊಡ್ಡ ಕಾರ್ಯ, ಇದನ್ನು ಹೇಗೆ ನಾವು ಕೈಗೆತ್ತಿಕೊಳ್ಳುವ ಅಂತ ಒಂದು ಭಯವೂ ಆ ದಿವಸದಲ್ಲಿ ಎಲ್ರಿಗೂ ಹುಟ್ಟಿತು. ಬಹುಶಃ ಈ ಭಯವೇ ಇಷ್ಟು ದೊಡ್ಡ ಒಂದು ದೇವಸ್ಥಾನದ ಕೆಲಸ ಮಾಡಲಿಕ್ಕೆ ಬರೀ ಹಣದಿಂದ ಸಾಕಾಗೋದಿಲ್ಲ, ಜನರ ಒಂದು ಕೂಡುವಿಕೆ ಇದೆಲ್ಲ ಒಟ್ಟಾದರೆ ಮಾತ್ರ ಒಂದು ಸಾಧ್ಯ ಅನ್ನುವ ಒಂದು ಕಲ್ಪನೆಯಿಂದಾಗಿ ಆ ಜೀರ್ಣೋದ್ಧಾರ ಕೆಲಸವನ್ನು ಮೊದಲನೇ ಹಂತವಾಗಿ ನಾವು ಎಲ್ಲ ಗ್ರಾಮದ ಅದಕ್ಕೆ ಸಂಬಂಧಪಟ್ಟ, ಯಾಕಂದರೆ ಇದಕ್ಕೆ ಸಂಬಂಧಪಟ್ಟವರಂತ ಎಲ್ಲ ದೇವಸ್ಥಾನಗಳು ಹೇಗಿರ್ತವೆ ಅಂತ ಹೇಳಿದರೆ ಒಂದು ಗ್ರಾಮಕ್ಕೆ ಒಂದು ದೇವಸ್ಥಾನ, ಒಂದು ಜಾಗಕ್ಕೆ ಒಂದು ಸೀಮಿತವಾಗಿ ಒಂದು ದೇವಸ್ಥಾನ ಇರ್ತದೆ. ಆದರೆ ಹಿರಿಯಡ್ಕ ಹಾಗಲ್ಲ. ಹಿರಿಯಡ್ಕ ಒಂದು ಆಲಡೆ ಕ್ಷೇತ್ರ. ನಮ್ಮ ತುಳುನಾಡಿನಲ್ಲಿ ಮಕ್ಕಳ ಕಟ್ಟು ಅಳಿಯ ಕಟ್ಟು ಅಂತ ನಾವು ತಗೊಂಡ್ರೆ ಅಳಿಯ ಕಟ್ಟಿಗೆ ಈ ಒಂದು ದೇವಸ್ಥಾನ ತಲೆಮಾರಿಂದ ಇದು ಆದಿಸ್ಥಳವಾಗಿ ಪರಿವರ್ತನೆ ಆಗ್ತದೆ. ನಾವು ಯಾರಿಗೂ ಅದು ಬಿಟ್ಟು ಹೋಗೋದಿಲ್ಲ. ಅಳಿಯ ಕಟ್ಟಿನ ಈ ಒಂದು ಜನಾಂಗಕ್ಕೆ ತುಳುನಾಡಿನಲ್ಲಿ ತುಳು ಮಾತನಾಡುವ ಹೆಚ್ಚಿನ ಒಂದು 60% ಜನರಿಗೆ ಇದು ಆಲಡೆ ಕ್ಷೇತ್ರ ಆಗಿರೋದ್ರಿಂದ ಇದಕ್ಕೊಂದು ವ್ಯಾಪ್ತಿ ಅಂತ ಹಾಕೊಳ್ಳೋದು ಭಾಳ ಕಷ್ಟ. ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ, ನಮ್ಮ ಸುತ್ತಮುತ್ತಲಿನ ಒಂದು 3 ಗ್ರಾಮವನ್ನು ನಾವು ಸೇರಿಸ್ಕೊಂಡು ಅಲ್ಲಿಯ ಪ್ರತಿ ಭಕ್ತರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹೇಗೆ ಒಟ್ಟು ಮಾಡುವ ಅಂತ ಒಂದು ಕೆಲಸದಲ್ಲಿ ಪ್ರಥಮ ಹಂತವಾಗಿ ನಾವು ವಾರ್ಡ್ ವೈಸ್ ಅವರವರ ಒಂದು ಮನೆಯ ಹತ್ರ ಹೋಗಿ ಅವರ ಮನೆಯ ಕಟ್ಟೆಯಲ್ಲಿ ಅಥವಾ ಒಂದು ಅಲ್ಲಿಯ ಒಂದು ಸಣ್ಣ ಒಂದು ಸಭಾಭವನ ಇರಲಿ ಅಥವಾ ಅವರವರ ಊರಲ್ಲಿ ಭಜನಾ ಮಂಡಳಿ ಇರಲಿ, ಅಲ್ಲಿ ಹೋಗಿ 50 ಜನ 100 ಜನ ಇವ್ರನ್ನೆಲ್ಲ ಸೇರಿಸಿ ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮದ ಬಗ್ಗೆ ಪ್ರಥಮ ಹಂತವಾಗಿ ನಾವು 3 ವರ್ಷದ ಹಿಂದೆ ಎಲ್ಲ ಊರಿನವರು ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮದ ಬಗ್ಗೆ ಅವರಿಗೆ ತಿಳುವಳಿಕೆ, ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕಾಗಿ 3 ವರ್ಷದಿಂದ ಕೆಲಸ ನಡೀತಾ ಇದೆ. ಈ ಸಂಘಟನೆಯನ್ನು ನಾವು ಹಳ್ಳಿ ಮಟ್ಟದಿಂದ ಮನೆ ಮಟ್ಟದಿಂದ ನಾವು ಶುರು ಮಾಡಿದ್ರಿಂದ ಈ ರೀತಿಯ ಒಂದು ಸ್ಪಂದನೆ ಇದಕ್ಕೆ ಬರಲಿಕ್ಕೆ ಶುರುವಾಯಿತು. ಇದಕ್ಕೆ ನೀವು ಒಂದು ಸಾಕ್ಷಿಯಾಗಿ 2 ವರ್ಷದ ಹಿಂದೆ ಈ ಡಿಸೆಂಬರ್ 2014 ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆ ಆದ ನಂತರ ಡಿಸೆಂಬರ್ 2015 ಏಪ್ರಿಲ್ ತಿಂಗಳಲ್ಲಿ ಮುಷ್ಟಿ ಕಾಣಿಕೆ ಅನ್ನುವಂಥ ಕಾರ್ಯಕ್ರಮ ನಾವು ಅಲ್ಲಿ ಜರುಗಿತು. ಮುಷ್ಟಿ ಕಾಣಿಕೆ ಪ್ರತಿಯೊಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುವಾಗ ಅದೊಂದು ಧಾರ್ಮಿಕ ಒಂದು ಕಾರ್ಯಕ್ರಮ. ಆದರೆ ನಾವು ಊಹಿಸಿದಷ್ಟು ಈ ಮುಷ್ಟಿ ಕಾಣಿಕೆ ಕಾರ್ಯಕ್ರಮಕ್ಕೆ ಸುಮಾರು 20,000 ಜನ ಆ ದಿವಸ ಅಲ್ಲಿ ಸೇರಿ ಅವರವರ ಒಂದು ಮುಷ್ಟಿ ಕಾಣಿಕೆಯನ್ನು ತಂದು ಅಲ್ಲಿ ಒಪ್ಪಿಸಿದರು. ಇದೊಂದು ಎಷ್ಟು ಅಭೂತಪೂರ್ವ ಕಾರ್ಯಕ್ರಮ ಅಂತ ಹೇಳಿದರೆ, ಒಂದು ಇವತ್ತಿನ ಕಾಲದಲ್ಲಿ ಕಾಯಿನ್ಸ್ ಒಂದು ಒಟ್ಟಾಗೋದು ಅಂತ ಹೇಳಿದರೆ ಭಾಳ ವಿರಳ. ಎಲ್ಲಿ ನೀವು ನೋಡಿದರೂ 10 ರೂಪಾಯಿ ನೋಟಕ್ಕಿಂತ ಮೇಲೆ ಎಲ್ಲ ನಡೀತಾ ಇರೋದು. ಆದರೆ 2015 ಏಪ್ರಿಲ್ 14 ಈ ಮುಷ್ಟಿ ಕಾಣಿಕೆಯ ಸಂದರ್ಭದಲ್ಲಿ 20,000 ಜನ ಬಂದು ಆ ಬೆಳಿಗ್ಗೆಯಿಂದ ಸಾಯಂಕಾಲ ಒಂದು ದಿವಸದಲ್ಲಿ ಸುಮಾರು 12 ಗಂಟೆಯಲ್ಲಿ 14.5 ಲಕ್ಷ ರೂಪಾಯಿ ಮುಷ್ಟಿ ಕಾಣಿಕೆಯನ್ನು ಇಲ್ಲಿ ಸಂಗ್ರಹವಾಗಿದೆ. ಇದು ಮೊತ್ತದ ಒಂದು ದೊಡ್ಡ ವಿಷಯ ಅಲ್ಲ,
ಆದರೆ ಇಷ್ಟು ಜನ ಸುಮಾರು 9 ಲಕ್ಷ ರೂಪಾಯಿಯ ಕಾಯಿನ್ಸ್ ಒಟ್ಟಾಗಿದೆ. ಇದೇ ಇಲ್ಲಿಯ ಒಂದು ಮಹಿಮೆ ಅಂತ ಹೇಳ್ಬೋದು, ಜನರ ಒಂದು ಸ್ಪಂದನೆ ಅಂತ ಹೇಳ್ಬೋದು. ಎಸ್ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಬಹುಶಃ ಒಂದು ರೀತಿಯಲ್ಲಿ ಇಂತಹದೊಂದು ಜೀರ್ಣೋದ್ಧಾರ ಕಾರ್ಯದ ಮತ್ತೊಂದು ಭಾಗವಾಗಿ ನೀವು ಇದ್ದೀರಾ, ಸೊ ಅದಕ್ಕೆ ನಿಮ್ಮನ್ನು ಅಭಿನಂದಿಸ್ತೇನೆ. ಬಹುಶಃ ಹೇಗೆ ಹುಟ್ಟಿಕೊಳ್ತು ಸರ್? ನಾವು ಮಾತಾಡ್ತಾ ಇದ್ವಿ, ನಟರಾಜ್ ಸರ್ ನಮ್ಮ ಜೊತೆ ನೇರವಾದ ಸಂಪರ್ಕದಲ್ಲಿದ್ದಾರೆ, ನಾವು ಮಾತಾಡ್ತಿದ್ವಿ, ಇಂಥದ್ದೊಂದು ಅದ್ಭುತವಾದಂತಹ ಯೋಚನೆ ಹೇಗೆ ಹೊಳ್ಕೊಳ್ತು ಅಂತ. ಇಲ್ಲ, ಇದು ಈ ಕರಸೇವೆ ಬಗ್ಗೆ ನೀವು ಕೇಳ್ತೀರ ಅಂತ ಹೇಳಿದ್ರೆ, ಇಡೀ ನಮ್ಮ ಹಿರಡ್ಕದ ಸುತ್ತ, ಹಿರಡ್ಕ ಬೊಮ್ಮಾರಬೆಟ್ಟು ಗ್ರಾಮ ಮತ್ತೆ ಸುತ್ತಲಿಂದ 16 ಭಾಗಗಳಿಂದ ಜನರು ಒಂಥರ ಭಕ್ತಿ ಭಾವದಿಂದ ಬೆಳಿಗ್ಗೆಯಿಂದ ರಾತ್ರಿ, ಈಗ ನಾವು 3 ದಿವಸ ಕರಸೇವೆಗೆ ಕರೆ ಕೊಟ್ಟದ್ದು, ಬೆಳಿಗ್ಗೆಯಿಂದ ಸಂಜೆವರೆಗೆ ಸಾವಿರಾರು ಜನ ಬಂದು ಇಲ್ಲಿ ಕೆಲಸದಲ್ಲಿ ತಮ್ಮನ್ನ ಕೈ ಜೋಡಿಸಿದ್ದಾರೆ. ಇವತ್ತು ಆಕ್ಚುಲಿ ಅವರಿಗೆ ನಿನ್ನೆವರೆಗೆ ಮಾತ್ರ ಹೇಳಿದ್ದು, ಇವತ್ತು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸಹ ಇವನ್ ರಾತ್ರಿ ಇಷ್ಟು ಸಮಯ ಆಗಿದೆ, ಇವಾಗ ಸಹ ಮಕ್ಕಳು, ವಯಸ್ಸಾದವರು ಎಲ್ಲರೂ ಸಹ ಸೇರಿ ಈ ಕೆಲಸದಲ್ಲಿ ಕೈ ಜೋಡಿಸಿದ್ದಾರೆ. ಮತ್ತೆ ಈ ಒಂದು 3 ವರ್ಷದಿಂದ ಈ ಬಗ್ಗೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ. ಆ ಬಗ್ಗೆ ನಟರಾಜ್ ಹೆಗಡೆ ಅವರು ಖಂಡಿತ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಪ್ರತಿ ಒಂದು ಈಗ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಈಗ ಒಂದು ಲೆವೆಲ್ ಅಲ್ಲಿ ಆಯ್ತು, ಇವಾಗ ಮುಖ್ಯ ಘಟ್ಟದಲ್ಲಿದ್ದಾವೆ. ಇಲ್ಲಿವರೆಗೆ ಪ್ರತಿ ಒಂದು ಜನರಿಂದ ಒಳ್ಳೆಯ ಒಂದು ಸ್ಪಂದನೆ ಬಂದಿದೆ. ಎಸ್ ರಾಘವೇಂದ್ರ ಸರ್, ನನ್ನ ಹತ್ರ ಬಹುಶಃ ಈ ತರದೊಂದು ಏನು ಕೆಲಸಕ್ಕೋಸ್ಕರ ಬಹಳ ವರ್ಷಗಳ ಹಿಂದಿನಿಂದಲೇ ಏನು ಗ್ರಾಸ್ ರೂಟ್ ಲೆವೆಲಿನ ಕೆಲಸಗಳನ್ನ ಮಾಡ್ತಾ ಇದ್ವಿ, ಸಂಘಟನೆ ಕೆಲಸಗಳನ್ನ ಮಾಡ್ತಾ ಇದ್ವಿ ಅಂತ ನಟರಾಜ್ ಸರ್ ಹೇಳಿದ್ರು. ಬಹುಶಃ ಯಾವ ರೀತಿಯ ಕೆಲಸಗಳೆಲ್ಲ ಆಗಿದೆ ಅಂತ, ಈಗಾಗಲೇ ಜನರ ಕರಸೇವೆಯಿಂದ ಎಷ್ಟೆಲ್ಲ ಕೆಲಸಗಳಾಗಿದೆ ಅಂತ? ಇವಾಗ ಈಗಿನ ಕರಸೇವೆಯಲ್ಲಿ ಏನಿದ್ದದ್ದು ಅಂತ ಹೇಳಿದ್ರೆ, ಮುಖ್ಯವಾಗಿ ನಾಡಿದ್ದು 14ನೇ ತಾರೀಕು ಶಿಲಾನ್ಯಾಸ ಆಗ್ಲಿಕ್ಕುಂಟು. ಹಾಗಾಗಿ ಈಗ ನಮ್ಮ ಹಿಂದಿನ ಏನು ಸುತ್ತಪೌಳಿ ಏನಿತ್ತು, ಆಮೇಲೆ ನಮ್ಮ ಬ್ರಹ್ಮಲಿಂಗೇಶ್ವರ ದೇವರದ್ದು ಗುಡಿ ಇತ್ತು, ಅದನ್ನೆಲ್ಲ ತೆಗೆದು ಅಲ್ಲಿರೋ ದೇವರನ್ನ ಸಂಕೋಚ ಮಾಡಿ ಒಂದು ಬಾಲಾಲಯದಲ್ಲಿ ಇಟ್ಟಿದ್ದಾರೆ. ಹಾಗೆ ಈ ಒಂದು ಸುತ್ತಪೌಳಿ ಎಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಈ 3 ದಿವಸದಲ್ಲಿ ಎಲ್ಲಾ ಜನಗಳು ಸೇರಿರೋದ್ರಿಂದ ಈಗ ನೋಡಿ 3 ದಿವಸದಲ್ಲಿ ಅದು ಸಂಪೂರ್ಣವಾಗಿ ಕೆಲಸ ಆಗಿದೆ. ಹಾಗಾಗಿ ಅದು ಅಂದ್ರೆ ಕಲ್ಲು ತೆಗೆದಿಡ್ಬೋದು, ಅಷ್ಟು ಒಂದು ಹಳೆಯ ಮರ ಇರುವಂತಹ ಕಟ್ಟಡ ಅದಲ್ಲ, ಅದೇ ದೇವಸ್ಥಾನ. ಆ ಪ್ರತಿಯೊಂದು ಮರನ ಕೂಡ ಅಷ್ಟು ಜೋಪಾನವಾಗಿ ಎಲ್ಲಿಗೆ ಅದನ್ನ ಇಡ್ಬೇಕೋ ಅಲ್ಲಿ ಇಡುವಂತದ್ದು. ಆಮೇಲೆ ಇವನ್ ಧ್ವಜಸ್ತಂಭ ತರುವಾಗ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಭಕ್ತರು ಸೇರಿದ್ದು, ಇದು ಖಂಡಿತ ಈ ವೀರಭದ್ರನ ಮಹಿಮೆ ಅಂತ ಹೇಳಿ ಹೇಳ್ಬೇಕು. ಹಾಗಾಗಿ ಈ ಕೆಲಸಗಳ ವಿಚಾರದಲ್ಲಿ ಬಹುಶಃ ಯಾರಿದ್ರ ನೇತೃತ್ವವನ್ನು ವಹಿಸ್ಕೊಂಡ್ರು ಅಂತ, ಜನ ಬರ್ತಾರೆ, ಆದ್ರೆ ಈ ಜನದಲ್ಲಿ ಹೀಗೇನೆ ಕೆಲಸ ಆಗ್ಬೇಕು, ಈ ರೀತಿಯ ತೆಗಿಬೇಕು ಅಂತಕ್ಕಂತ ಒಂದಷ್ಟು ನೇತೃತ್ವವನ್ನು ವಹಿಸ್ಕೊಳ್ಳುವವರು ಇರ್ತಾರೆ. ಆಗ್ತಿರೋ ಕೆಲಸವನ್ನ ನೋಡಿದ್ರೆ ಇದರ ನಾಯಕತ್ವ ಬಹುಶಃ ವೀರಭದ್ರನ್ನೇ ತಕೊಂಡಿದ್ದಾನೆ ಅಂತ ಹೇಳಿ ಅನಿಸ್ತಾ ಉಂಟು ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿನ ಏನು ಆಡಳಿತ ಇರ್ಬೋದು ಅಥವಾ ಜೀರ್ಣೋದ್ಧಾರ ಸಮಿತಿಯವರು ಇರ್ಬೋದು, ಅವರಿಗೆ ಒಂದು ಸ್ಫೂರ್ತಿ. ಆಕ್ಚುಲಿ ನಮ್ಮ ಜೀರ್ಣೋದ್ಧಾರ ಸಮಿತಿಯವರು ನಮ್ಮನ್ನೆಲ್ಲ ಒಂದು ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಅವರು ಎಲ್ಲರೂ ಸಹ ಒಂದೇ ರೀತಿ ಸಮಾನವಾಗಿ ನೋಡಿರೋದ್ರಿಂದ ಬಹುಶಃ ಇಷ್ಟು ಜನಸಂಖ್ಯೆ ಇಲ್ಲಿ ಬರ್ತಾ ಉಂಟು. ವೀರಭದ್ರನ ಆಶೀರ್ವಾದ ನಮ್ಗೆ ಎಲ್ಲರಿಗೂ ಉಂಟು. ಹಾಗಾಗಿ ಸುಲಭವಾಗಿ ಮತ್ತೆ ಅಚ್ಚುಕಟ್ಟಾಗಿ ಈ ಎಲ್ಲ ಒಂದು ಕರಸೇವೆ ಮತ್ತೆ ಎಲ್ಲ ಒಂದು ಏನೆಲ್ಲ ಕಾರ್ಯಕ್ರಮ ಹಾಕಿಕೊಂಡು ಬರ್ತಿದ್ದೇವೆ ಅದು ಸಂಪೂರ್ಣ ರೀತಿಯಲ್ಲಿ ಆಗ್ತಾ ಬರ್ತಾ ಉಂಟು ಈಗ. ಎಸ್ ಸರ್, ಬಹುಶಃ ಇದು ಏನು ಈ ಕೆಲಸಗಳ ವಿಚಾರದಲ್ಲಿ ಮುಂದೆ ಯಾವ ರೀತಿ ಜನರನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡುವಂತ ಸಾಧ್ಯತೆಗಳಿದೆ, ಹೇಗೆ ಸರ್ ಮುಂದಿನ ಕೆಲಸ? ಖಂಡಿತ ಇವಾಗ ನಾಳೆ ಏಪ್ರಿಲ್ಗೆ ನಮ್ದು ಏನು ಮುಖ್ಯವಾದ ನಮ್ಗೆ ಕಾರ್ಯಕ್ರಮ, ಈಗ ನಾಡಿದ್ದು 14ನೇ ತಾರೀಕು ನಮ್ದು ಶಿಲಾನ್ಯಾಸ ಕಾರ್ಯಕ್ರಮ. ಅದ್ ನಂತರ ಈ ಸುತ್ತಪೌಳಿ ಮತ್ತೆ ಬ್ರಹ್ಮಲಿಂಗೇಶ್ವರ ಗುಡಿ ಎಲ್ಲ ಆದ್ಮೇಲೆ ನಂತರ ಏಪ್ರಿಲ್ ಅಲ್ಲಿ ಬ್ರಹ್ಮಕಲಶೋತ್ಸವ ಆಗುವ ಸಂದರ್ಭದಲ್ಲಿ, ಹಾಗೆ ನಮ್ಗೆ ಪ್ರತಿಯೊಂದು ಘಟ್ಟದಲ್ಲಿ ಸಹ ನಮ್ಗೆ ಈ ಭಕ್ತಾದಿಗಳ ಕರಸೇವೆ ಖಂಡಿತ ಅವಶ್ಯಕತೆ ಉಂಟು ಇದರಲ್ಲಿ. ಮತ್ತೆ ಅಷ್ಟು ಕೇಳಿಕೊಂಡು ಬರ್ತಾ ಇದ್ದಾರೆ, ಜನನೇ ಕೇಳ್ತಾ ಇದ್ದಾರೆ ನಾವು ಕೆಲಸ ಮಾಡ್ತೇವೆ ಅಂತ. ಹೌದೌದು, ಅವರಾಗಿ ನಾವೊಂದು ಆಫೀಸಲ್ಲಿ ಒಂದು ನಂಬರ್ ಇಟ್ಟಿದ್ದೇವೆ, ಅಥವಾ ಮತ್ತೆ ಇಲ್ಲಿ ನಮ್ಮ ಕರಸೇವೆಗೆ ಒಂದೊಂದು ವಾರ್ಡಿನ ಒಬ್ಬರು ಇನ್ಚಾರ್ಜ್ ಅನ್ನ ಇಟ್ಟಿದ್ದೇವೆ. ಜನಗಳೇ ಕಾಂಟ್ಯಾಕ್ಟ್ ಮಾಡಿ ನಾವ್ ಯಾವಾಗ ಬರ್ಬೇಕು, ಬೆಳಿಗ್ಗೆ ಬರ್ಬೇಕಾ ರಾತ್ರಿ ಬರ್ಬೇಕಾ. ಹಾಗೆ ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಬಾಲಾಲಯ, ಈಗ ನಾಡಿದ್ದು ಏಪ್ರಿಲ್ ವರೆಗೆ ಬಾಲಾಲಯದಲ್ಲಿ ದೇವರನ್ನ ಅಲ್ಲಿ ಇಟ್ಟಿದ್ದಾರೆ.
ಅಲ್ವಾ? ಆ ಬಾಲಾಲಯನ ಕಾಯ್ಲಿಕ್ಕೆ ಪ್ರತಿ ವಾರ್ಡಿನ 6 ಜನ ಬಂದು ಪ್ರತಿದಿನ ರಾತ್ರಿ ಇಲ್ಲಿ ನಿಲ್ತಾರೆ, ರಾತ್ರಿಯಿಂದ ಬೆಳಿಗ್ಗೆವರೆಗೆ. ಅಂದ್ರೆ ಅದ್ರಲ್ಲೇ ಗೊತ್ತಾಗ್ತದೆ ನಮ್ದು ಅಂದ್ರೆ ಜನಗಳು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಅದು ಈಗ ನಾಡಕ್ಕೆ 4 ದಿವಸ ಅಲ್ಲ, ನಮ್ಗೆ ನಾಳೆ ಏಪ್ರಿಲ್ ವರೆಗೆ ಸಹ ಅವರು ಪ್ರತಿನಿತ್ಯ ಒಂದೊಂದು ವಾರ್ಡಿನ ಒಬ್ಬೊಬ್ರು ಬರ್ತಾ ಇದ್ದಾರೆ. ಹಾಗೆ ಆಲ್ರೆಡಿ ಹೆಸರು ಗೊತ್ತಾಗಿದೆ. ಸರ್ ಸುಮಾರು ಎಷ್ಟು ಜನ ಇದ್ರಲ್ಲಿ ತೊಡಗಿಸಿಕೊಂಡಿರಬಹುದು ಸರ್ ಅಂದಾಜು? ನಾನು ಹೇಳುದಾದ್ರೆ ಇದರಲ್ಲಿ ಸಾಧಾರಣ 3-4 ಸಾವಿರಕ್ಕಿಂತ ಜಾಸ್ತಿ ಜನ ನಮ್ಗೆ ಅಂದ್ರೆ ಹೆಸರು ಇಲ್ಲಿ ಎಂಟ್ರಿ ಮಾಡಿದ ಪ್ರಕಾರ ಹೇಳುವಂತಹದ್ದು. ತಮ್ಮನ್ನ ಅವರು ಇಲ್ಲಿ ಅಂದ್ರೆ ಕೆಲಸಕ್ಕೆ ಹೆಸರು ಕೊಟ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಸೊ ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಬಹುಶಃ ಬಹಳ ಜನ ಅವರಾಗಿಯೇ ಆಸಕ್ತಿಯನ್ನು ತೋರಿಸ್ಕೊಂಡು ಬರ್ತಾ ಇರುವಂತದ್ದು. ಸರ್ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಇತ್ತಾ ನೀವು ಕಮಿಟಿಯಲ್ಲಿ ನಿರ್ಧಾರ ಮಾಡುವಾಗ ಈ ತರ ಇಷ್ಟು ಜನ ಏನು ಬರಬಹುದು ಅನ್ನುವಂತ ಯಾವ್ದಾರ ಎಕ್ಸ್ಪೆಕ್ಟೇಷನ್ ಇತ್ತಾ? ಈಗ ನೋಡಿ, ಇಷ್ಟು ದೊಡ್ಡ ಒಂದು ಕೆಲಸ ಆಗುವಾಗ ಮೆಷಿನರಿ ಮುಖಾಂತರ, ನೀವು ಆಗಾಗಲೇ ಹೇಳಿದ್ರಿ, ಮೆಷಿನರಿ ಮುಖಾಂತರ ಕೆಲಸ ಮಾಡಲಿಕ್ಕೆ ಭಾಳ ಸುಲಭ. ಆದರೆ ಜನರ ಭಾವನೆಯನ್ನು ಇದರ ಜೊತೆ ಸೇರಿಸಲಿಕ್ಕೆ ಮೆಷಿನರಿ ಮುಖಾಂತರ ಮಾಡಿದರೆ ಕಷ್ಟ ಆಗ್ತದೆ. ಜನರಿಗೊಂದು ಭಾವನೆ ಮೂಡಬೇಕಾದ್ರೆ, ಇದರೊಳಗೆ ಒಂದು ಭಕ್ತಿ ಮೂಡಬೇಕಾದ್ರೆ, ಅವರು ಇದರಲ್ಲಿ ನಾವು ಸ್ವತಃ ಇದರಲ್ಲಿ ಒಂದು ಭಾಗಿಯಾಗಿದ್ದೇವೆ ಅಂತ ಒಂದು ಹೇಳಲಿಕ್ಕೆ ಇದೊಂದು ಅವಕಾಶ ಅಂತ ನಾವು ಮೊದಲಿಂದ ನಮ್ಮಲ್ಲಿಯ ಮುಖ್ಯ ಒಂದು ಜೀರ್ಣೋದ್ಧಾರ ಸಮಿತಿಯ ಒಂದು ಸದಸ್ಯರಾಗಿರುವ ಕುದಿ ವಸಂತ್ ಶೆಟ್ಟಿ ಅವರು ಪ್ರತಿ ವಾರ್ಡಿನ ಹಳ್ಳಿಯ ಮನೆ ಭೇಟಿ ಅಥವಾ ಒಂದು ಇಂಥ ಕಾರ್ಯಕ್ರಮದಲ್ಲಿ ಅವ್ರು ಹೇಳ್ತಿರ್ದದ್ದು ಇದನ್ನೇ, ನಿಮ್ಮ ಜೀವಮಾನದಲ್ಲಿ ನಿಮ್ಮ ಕಾಲಘಟ್ಟದಲ್ಲಿ ಇದು ಒಂದೇ ಒಂದು ಅವಕಾಶ. ಈ ಅವಕಾಶವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು. ಇದು ಡಿಸೈಡ್ ಮಾಡಬೇಕಾದ್ರೆ ಕೆಲವರಿಗೆ ಹಣ ಕೊಟ್ಟು, ಅವರು ಹೊರಗಡೆ ಇರ್ತಾರೆ, ಹಣ ಕೊಟ್ಟು ಡೊನೇಷನ್ ಕೊಟ್ಟು ಅವರಿಗೆ ಇಲ್ಲಿ ಸೇರ್ಬೋದು. ಕೆಲವರಿಗೆ ಇಲ್ಲಿ ಸ್ವಲ್ಪ ಅವ್ರಿಗೆ ಟೈಮ್ ಇರೋದಿಲ್ಲ, ಹಾಗಾಗಿ ಅವರ ಯಾರಾದರೂ ಪರವೂರಿನಲ್ಲಿ ಇದ್ದವ್ರ ಹತ್ರ ಹೇಳಿ ನೀವು ಸ್ವಲ್ಪ ಹಣ ಕಳಿಸಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಊರಿನಲ್ಲಿ ಹಳ್ಳಿಯಲ್ಲಿ ಇರುವವರಿಗೆ ಏನಾಗ್ತದೆ ಅಂತ ಹೇಳಿದರೆ, ನಾನು ಹೇಗೆ ಇನ್ವಾಲ್ವ್ ಆಗಬೇಕು ಅಂತ ಕೇಳಿದ್ರೆ ಹಣ ಕೊಟ್ಟು ನನಗೆ ಆಗೋದಿಲ್ಲ, ನಾನೊಂದು 2,000 ರೂಪಾಯಿ 3,000 5,000 ರೂಪಾಯಿ ಕೊಡ್ಬೋದು. ಆದರೆ ನನ್ನದು ಹೇಗೆ ನಾನು ಇನ್ವಾಲ್ವ್ ಆಗಬೇಕಂದ್ರೆ ನಾವು ಅದಕ್ಕೆ ಹೇಳಿದರೆ, ನೀವು ಹಣದ್ದು ಮುಖ್ಯ ಅಲ್ಲ, ನಾವು ಇಷ್ಟು ತನಕ ನಾವು ಈ ದೇವಸ್ಥಾನದ ಕೆಲಸಕ್ಕೆ ಮನೆಗೆ ರಸೀದಿ ಪುಸ್ತಕ ಹಿಡ್ಕೊಂಡು ಹೋಗಲಿಲ್ಲ. ಆದರೆ ನಾವು ಮನೆಗೆ ಹೋದದ್ದು ಒಂದೇ ವಿಷಯಕ್ಕಾಗಿ, ನೀವು ದೇವಸ್ಥಾನದ ಪ್ರತಿಯೊಂದು ಕೆಲಸದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮನೆ ಹೋಗಿದೆ. ಇದು ಭಾಳ ಅಪರೂಪ. ಎಲ್ಲ ದೇವಸ್ಥಾನದಲ್ಲಿ ಎಲ್ಲ ಕಡೆಯಲ್ಲಿ ಕೆಲಸ ಆಗುವಾಗ ರಶೀದಿ ಹಿಡ್ಕೊಂಡು ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿ. ಇನ್ನು ನಾವು ಅದನ್ನು ಮಾಡಲಿಲ್ಲ. ಎಸ್ ಸರ್, ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡ್ತೀನಿ, ವಿರಾಮ ತಗೊಂಡು. ಎಸ್ ವೀಕ್ಷಕರೇ, ಬಹುತೇಕ ಜನರೇ ಆಸಕ್ತಿಯಿಂದ ಭಕ್ತಿಯಿಂದ ಬರ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡ್ತೀನಿ, ಅದಕ್ಕೂ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜನರ ಕೈಯಿಂದಲೇ ಕರಸೇವೆಯನ್ನು ಮಾಡಿಸಿಕೊಳ್ತಿರ್ತಕ್ಕಂತಹ ವೀರಭದ್ರ ಎಲ್ಲರಿಗೂ ಕೂಡ ಶಕ್ತಿಯನ್ನು ತುಂಬಿ ತನ್ನ ಸೇವೆಯನ್ನು ಮಾಡಿಸಿಕೊಳ್ತಾ ಇರುವಂಥದ್ದು. ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತನಾಡ್ತೇನೆ. ಸರ್, ಬಹುಶಃ ಈ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ದೈವಿಕ ಭಾವನೆ ಕೂಡ ಇರುವಂಥದ್ದು. ಆ ದೈವಿಕ ಭಾವನೆ ಜೊತೆಗೆ ದೈವಿಕ ಶಕ್ತಿ ಜನರು ಕೊಡ್ತಾ ಇದ್ದಾರಾ ಅಂತ, ಆ ಕಾರಣಕ್ಕಾಗಿ ಈ ರೀತಿ ಜನಸ್ತೋಮ ಹರಿದು ಬರ್ತಾ ಇರುವಂಥದ್ದು. ಬಹುಶಃ ಆ ಥರದ್ದೆಲ್ಲೋ ಒಂದು ಕಡೆ ಭಾವನೆಗಳು ಹುಟ್ಟಿಕೊಳ್ತಾ ಇದೆಯಾ ಅಂತ ನೀವು ನೋಡಿದರೆ, ಹಿರಡ್ಕದಲ್ಲಿ ಅಲ್ಲಿಯ ಒಂದು ಸಿರಿ ಜಾತ್ರೆ ಆಗಲಿ, ಅಲ್ಲಿಯ ಒಂದು ಉತ್ಸವಾದಿಗಳಾಗಲಿ, ಅದೊಂದು ವಿಶೇಷ ಅಲ್ಲಿಯ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಇದಕ್ಕೆಲ್ಲದಕ್ಕೂ ಅಲ್ಲಿಗೆ ಬರುವಂಥ ಒಂದು ಜನರ ಪ್ರಭಾವ, ಅಲ್ಲಿ ಜನರು ಎಲ್ಲ ವರ್ಗದ ಜನರು ಅಲ್ಲಿ ಬರ್ತಾರೆ. ಅಲ್ಲಿ ಮೇಲ್ಸ್ತರದ ವರ್ಗದವರು ಅಥವಾ ಕೆಳಸ್ತರದ ವರ್ಗದವರು, ಹಣ ಇದ್ದವರು ಹಣ ಇಲ್ಲದಿದ್ದವರು ಅಂತ ಏನೂ ಅಲ್ಲಿ ಭೇದ ಭಾವ ಇಲ್ಲ. ಅಲ್ಲಿಯ ಒಂದು ಬರುವ ಭಕ್ತಾದಿಗಳು ಎಲ್ಲರೂ ಸಮಾನವಾಗಿ ಅಲ್ಲಿ ದೇವರಿಗೆ ತಲೆ ತಗ್ಗಿಸಿಯೇ ಅಲ್ಲಿ ಕೆಲಸ ಮಾಡುವಂಥ ಅಥವಾ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರೆ. ಜನರಿಗೆ ಆ ಒಂದು ರೀತಿಯ ಭಾವನೆ ಇದ್ದದರಿಂದ ನಾವು ಜೀರ್ಣೋದ್ಧಾರ ಸಮಿತಿಯಲ್ಲಿಯೂ ನಾವು ಹೇಳುವುದೇನಂತ ಹೇಳಿದರೆ, ನಾನು ಅಂತ ಎಲ್ಲೂ ನಾವು ಅದನ್ನು ಉಪಯೋಗಿಸೋದಿಲ್ಲ, ಇದು ನಾವು ಅಂತ ಉಪಯೋಗಿಸ್ತೇವೆ. ನಾವು ಪ್ರತಿಯೊಂದು ಕೆಲಸದಲ್ಲಿ ಜನರು ಸೇರಿಕೊಂಡೇ ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಬರುವಾಗ ಅವರಿಗೆ ಆ ಒಂದು ಭಾವನೆ, ಆ ಒಂದು ನಾನಿಲ್ಲಿ ಇವತ್ತು ಒಂದು ಹಿಂಡಿ ಒಂದು ಮಣ್ಣನ್ನು ನಾನು ತೆಗೆದು ಅದನ್ನು ಬದಿಗೆ ಹಾಕಿದರೆ ಬಹುಶಃ ನನ್ನ ಕೆಲಸ ಆಗ್ತದೆ. ಒಂದು ಕರೆ ಇದೆ ಸರ್, ಜ್ಯೋತಿ ಅವರಿದ್ದಾರೆ. ಹಲೋ
ಹಲೋ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಸ್, ಜೀರ್ಣೋದ್ಧಾರದ ಕರಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಅನುಭವ ಅಂತ? ಇದೊಂದು ಒಳ್ಳೆ ಒಂದು ಅನುಭವ ಸಿಕ್ಕಿದೆ. ಯಾಕಂದ್ರೆ ಇದು ಈಗ ನಾವು ಇದನ್ನ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂದ್ರೆ ವೆಲ್ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮಲ್ಲಿ 15 ವಾರ್ಡ್ಗಳಿವೆ. ಈ 15 ವಾರ್ಡ್ ಅಲ್ಲಿ ಕೂಡ ಪ್ರತಿಯೊಂದು ಮೂಲೆಯಿಂದ ಕೂಡ ಜನ ಬರ್ತಾ ಇದ್ದಾರೆ. ಹಾಗೆ ಪ್ರತಿಯೊಂದು ಮೂಲೆಗೆ ವಿಷಯವನ್ನು ತಲುಪಿಸುವ ಕೆಲಸವನ್ನು ವಾರ್ಡಿಗೆ ಇಬ್ಬಿಬ್ರೆ ಹಾಗೆ ನಾವೆಲ್ಲ ತಲುಪಿಸ್ತಾ ಇದ್ದೇವೆ. ಹಾಗೆ ಪ್ರತಿ ವಾರ್ಡಿನಿಂದ ತುಂಬಾನೇ ಜನ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟು ಕೆಲಸ ಮಾಡಿದ್ರು ಮನೆಗೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಅಷ್ಟೊಂದು ಒಂದು ಸಂತೋಷವಾದ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇದು ಕೆಲಸ ಅಂತ ಹೇಳಕ್ಕಾಗಲ್ಲ, ನಮ್ದೊಂದು ಕರಸೇವೆ, ನಮ್ಮ ಒಂದು ಶ್ರಮ ದೇವರಿಗೆ ಅದೊಂದು ಅವಕಾಶ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಮೇಡಮ್, ಈ ತರದೊಂದು ಅವಕಾಶ ಬಹುಶಃ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಬಹಳ ಜನ ಅಂದ್ಕೊಳ್ತಾರೆ ಜೀವಮಾನದಲ್ಲಿ ಈ ತರದ ಕೆಲವು ಅವಕಾಶಗಳು ದೇವರ ಸೇವೆ ಮಾಡೋದಕ್ಕೆ ಸಿಗೋದಿಲ್ಲ ಅಂತ. ಸೊ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಬಂದ ಜನ ಏನ್ ಹೇಳ್ತಾ ಇದ್ದಾರೆ ಅಂತ? ಆ ಜನರಿಗೆ ಎಲ್ಲ ಜನರು ಹೇಳುವುದೇನಂದ್ರೆ ಇವತ್ತು ನಾಳೆ ನಮ್ಮಲ್ಲಿ ತುಂಬಾ ದುಡ್ಡು ಆಗ್ಬೋದು. ದುಡ್ಡು ಆಗಿದೆ. ಈಗ ನಾವು ದೇವಸ್ಥಾನದ ಒಂದು ಕಳ್ಳು ತೆಗಿಲಿಕ್ಕೆ ಆಗ್ತದಾ? ಒಂದು ನಮ್ಗೆ ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ನಾಳೆ ದುಡ್ಡು ಆದ್ರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಸ್, ನಿಜ ನಿಜ ನಿಜ. ಬಹುಶಃ ದುಡ್ಡು ಕೊಟ್ಟಿದ್ರೆ ಕೂಡ ಏನು ಇಷ್ಟು ತೃಪ್ತಿ ಸಿಗ್ತಾ ಇರ್ಲಿಲ್ವೇನೋ ಅಂತ. ಇಷ್ಟು ತೃಪ್ತಿ ಸಿಗ್ತಾ ಇರ್ಲಿಲ್ಲ. ದುಡ್ಡಿದ್ರು ಕೂಡ ಇಂತಹ ಇನ್ನೊಂದು ದಿನ ನಮ್ಗೆ ಇಂತ ಕೆಲಸ ಮಾಡುವಂತ ಅವಕಾಶವೇ ಇಲ್ಲ. ಅವಕಾಶ ಅಂದ್ರೆ ಅಷ್ಟೊಂದು ಸುವರ್ಣ ಅವಕಾಶ ಅಂತಲೇ ನಾವೊಂದು ಅಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಒಂದು ಇದಾಗ್ತಾ ಇದೆ. ಅದ್ರಲ್ಲೂ ನಮ್ಗೆ ಇನ್ನೂ ಗಮನಿಸಬೇಕಾದಂದ್ರೆ ಪ್ರತಿ ಮೂಲೆಯಿಂದ ಬರ್ತಾ ಇದ್ದಾರಲ್ವಾ. ಒಂದು ಆಡಳಿತ ಯಾವ ತರ ವಿಕೇಂದ್ರೀಕರಣ ಆದ್ರೆ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತದೋ ಅದೇ ರೀತಿ ಇಲ್ಲಿ ಸಮಾಜದ ಪ್ರತಿಯೊಂದು ಮಗುವಿಗೆ ಪ್ರತಿಯೊಂದು ಜನತೆಗೆ ವಿಷಯ ಸಿಕ್ಕಿರೋದ್ರಿಂದ ಎಲ್ಲರೂ ಪ್ರತಿಯೊಂದು ವಾರ್ಡಿನ ನಾವು ಪಾಲ್ಗೊಳ್ಬೇಕಂತ ಈಗ ರಾತ್ರಿ 2 ಗಂಟೆವರೆಗೂ ಕೆಲಸ ಇರ್ತದೆ. ಸೇವೆಯಲ್ಲಿ ಜನರೆಲ್ಲ ತೊಡಗಿರ್ತಾರೆ. ಎಸ್ 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 ಮೇಡಮ್, ಬಹುಶಃ ಇನ್ನು ನಿಮ್ಮ ಕೆಲಸದ ಮಾಡ್ತಕ್ಕಂತ ಸಂದರ್ಭದಲ್ಲಿ ಬಹುತೇಕ ಬಹಳ ಜನ ಜೊತೆಗೇನೆ ಸೇರ್ಕೊಂಡಿದ್ದೀರಾ. ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಜೊತೆಯಾಗಿ ಸೇರಿರುವಂತಹದ್ದು. ಬಹುಶಃ ಯಾವ ರೀತಿಯ ಕೆಲಸಗಳನ್ನೆಲ್ಲ ಮಾಡಿದ್ದೀರಾ? ಬಹುಶಃ ಆ ರೀತಿಯಲ್ಲಿ ಜನ ಹೇಗೆ ಸಪೋರ್ಟ್ ಮಾಡಿದ್ದಾರೆ ನಿಮ್ಗೆ ಅಂತ? ಹೇಗಂದ್ರೆ ಈಗ ನೋಡಿ, ನಮ್ಮಲ್ಲಿ ಈಗ ಇವತ್ತಿನ ಕೆಲಸ ಏನಾಗ್ತಾ ಇದೆ ಅಂದ್ರೆ ಅಲ್ಲಿ ಬುಲ್ಡೋಸರ್ ಸ್ವಲ್ಪ ಕಲ್ಲು ಮಣ್ಣನ್ನು ಸ್ವಲ್ಪ ಎಳೆದು ಕೊಡ್ತಾ ಇದ್ದಾರೆ. ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಲ್ಲನ್ನೆಲ್ಲ ಇಬ್ಬಿಬ್ರು ಸಹಿತ ತಗೊಂಡೋಗಿ ತಲೆಯಲ್ಲೆಲ್ಲ ಹೊತ್ಕೊಂಡು ಲೋಡಿಂಗ್ ಮಾಡ್ತಾ ಇದ್ದಾರೆ. ಆ ಲೋಡ್ ಎಷ್ಟು ಬೇಗ ಲಾರಿ ಫುಲ್ ಆಗ್ತಾ ಇದೆ ಅಂದ್ರೆ ಜನರು ಒಂದು 10 ನಿಮಿಷದಲ್ಲಿ ಲೋಡ್ ಫುಲ್ ಆಗುವ ತರ ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು ಬಟ್ಟೆ ಇದ್ರೆ ಅಲ್ಲಿ ಮಣ್ಣು ತುಂಬಿಸ್ಬಿಟ್ಟು ಕೈ ಪಾಸ್ ಮಾಡ್ತಾರೆ ಇಬ್ಬಿಬ್ರು ಲೈನ್ ಅಲ್ಲಿ ನಿಂತ್ಕೊಂಡು. ಇದೇ ತರ ಒಂದು 5-6 ಲೈನ್ ಇದೆ. ಹಾಗೆ 5-6 ಟಿಪ್ಪರ್ಗಳು ಒಂದೇ ಸಮ ಫುಲ್ ಆಗಿ ಹೋಗಿ ಲೋಡ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇವರು ಗಂಡಸರೆಲ್ಲ ಆದಷ್ಟು ಮಣ್ಣುಗಳನ್ನ ಇದಕ್ಕೆ ಬಟ್ಟೆಗಳಿಗೆಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಬಹುಶಃ ಆ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಜನ ಜಾಸ್ತಿ ಇದ್ದಾಗ ಸಂಭ್ರಮ ಕೂಡ ಜಾಸ್ತಿ ಆಗುತ್ತೆ, ಕೆಲಸ ಮಾಡ್ಬೇಕು ಅನ್ನೋ ಉತ್ಸಾಹ ಕೂಡ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ತುಂಬಾನೇ ಜಾಸ್ತಿ ಆಗ್ತದೆ. ಯಾಕಂದ್ರೆ ಜನರು ಜಾಸ್ತಿ ಇದ್ದಾಗ ನಮ್ಗೆ ಎಷ್ಟು ಟೈಮ್ ಆಗಿದೆ ಅಂತಾನೆ ಗೊತ್ತಾಗಲ್ಲ. ಮತ್ತೆ ಅವ್ರಿಗೆ ಕರೀತಾರೆ, ಊಟಕ್ಕೆ ಬನ್ನಿ, ಟಿಫಿನ್ಗೆ ಬನ್ನಿ, ಇದಕ್ಕೆಲ್ಲ ಬನ್ನಿ ಅಂತ. ಆಗಲೇ ನಾವು ಗಡಿಯಾರ ನೋಡಿದ ಟೈಮ್ ಅಂತ. ಮೇಡಮ್, ಬಹುಶಃ ಇನ್ನು ಯಾವ ರೀತಿ ತೊಡಗಿಸ್ಕೊಳ್ಬೇಕು ಅನ್ನುವಂತ ಅಭಿಲಾಷೆಗಳು ನಿಮ್ಗಿದೆ ಅಂತ? ಈ ಕರಸೇವೆಯಲ್ಲಿ ಇನ್ನು ನಮ್ಗೆ ಅವಕಾಶ ಕೊಡ್ತೀರಿ, ಇನ್ನು ಚೆನ್ನಾಗಿದೆ ಅಂತ ಕಾಣಿಸ್ತದೆ. ನೋಡಿ, 14ಕ್ಕೆ ಶಿಲಾನ್ಯಾಸವನ್ನು ಇಟ್ಟಿದ್ದಾರಲ್ವಾ. ಈ ಶಿಲಾನ್ಯಾಸ ಕಾರ್ಯಕ್ರಮದ ನಂತರ ನಮ್ಗೆ ಅಷ್ಟು ಮತ್ತೆ ಹೇಳಿಯಾರು ಹೇಗೆ ಯಾವ ತರ ಕೆಲ್ಸಕ್ಕೆ ಅವಕಾಶ ಇದೆ ಅಂತ. ನಾವೀಗ ಎಲ್ಲ ನಮ್ಮ ವಾರ್ಡಿನ ಕರೆಗಳು ಬರ್ತಾ ಇದೆ ನಮ್ಗೆ ನಾವೀಗ 2 ವ್ಯತ್ಯಾಸ ಏನಿದ್ದೇವೆ ಅವರಿಗೆ ಕರೆಗಳನ್ನು ಕೊಡ್ತಾ ಇದ್ದಾರೆ. ಯಾವಾಗ ನಾವು ಬರ್ಬೇಕು ನಾವು ಬರ್ತೇವೆ, ನಮ್ಗೆ ಇನ್ನೂ ಅವಕಾಶ ಕೊಡಿ ಅಂತ. ಶಿಲಾನ್ಯಾಸದ ನಂತರ ಹೇಳ್ತಾರಲ್ಲ ಏನು ಮಾಡ್ಬೋದೇನು ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾಯ್ತಾ ಇದ್ದಾರೆ ಜನರೆಲ್ಲ, ಅದನ್ನೇ ಕಾಯ್ತಾ ಇದ್ದಾರೆ ಈಗ. ಮೇಡಮ್, ಎಲ್ಲೋ ಒಂದ್ ಕಡೆ ಇದು ಊರಿನ ನಡುವಿರ್ತಕ್ಕಂತಹ ಜನರನ್ನ ಒಂದುಗೂಡ್ಸೋದಕ್ಕೊಂದು ದಾರಿ ಅಂತ ಅನಿಸ್ತಾ ಇಲ್ವ? ಎಲ್ಲೆಲ್ಲೋ ಇದ್ದಂತಹ ಪರಿಚಿತರು ಎಲ್ಲರನ್ನು ಕೂಡ ಒಗ್ಗಟ್ಟು ಮಾಡೋದಕ್ಕೆ ಒಂದ್ ರೀತಿಯ ದಾರಿ ಅಂತ ಅನಿಸ್ತಾ ಇಲ್ವಾ ಇದು ಅಂತ? ಖಂಡಿತ ಇದು ಒಗ್ಗಟ್ಟಿಗೆ ಒಂದು ಅವಕಾಶನೂ ಆಗಿದೆ. ಅಂದ್ರೆ ಇಲ್ಲಿ ಬಂದ ನಂತರ ಯಾವುದೇ ಒಂದು ಜಾತಿ ಇರ್ಬೋದು, ಸಣ್ಣವರು ಹಿರಿಯರು ಏಜ್ ಇರ್ಬೋದು, ಯಾವ ಲಿಮಿಟೇಷನ್ ಇಲ್ಲದೆ ಕೂಡ ಜನರು ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಇಲ್ಲಿ ಕರಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಖಂಡಿತ. ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ.
ಎಸ್ ಸರ್, ಬಹುಶಃ ಅವ್ರು ಕೂಡ ಹೇಳ್ತಾ ಇದ್ರೆ ಎಲ್ಲೊಂದ್ ಕಡೆ ಜನರನ್ನು ಒಗ್ಗಟ್ಟು ಮಾಡೋದಕ್ಕೆ ಇದು ಒಂದು ರೀತಿಯಲ್ಲಿ ಹಾದಿ ಆಯ್ತಾ ಅಂತ. ದೇವರ ಹೆಸರಿನಲ್ಲಿ ದೇವರ ಕಾರ್ಯದ ಜೊತೆಗೆ ಒಂದಷ್ಟು ಎಲ್ಲ ಸಮುದಾಯದ ಎಲ್ಲ ವರ್ಗದ ಜನರನ್ನು ಕೂಡ ಒಟ್ಟು ಮಾಡುವಂತಹ ಒಂದು ಏನು ದಾರಿಯಾಗಿ ಇದು ಬಂತ ಅಂತ. ನಾನು ಅದನ್ನೇ ಹೇಳಿದ್ದು, ನಾವು ಇಲ್ಲಿ ಯಾವುದೇ ಕೆಲಸ ಮಾಡುವಾಗ ಅದರಲ್ಲಿ ಒಬ್ಬರು ಹಣವಂತರು ಅಥವಾ ಇನ್ನೊಬ್ಬರು ಭಾಳ ಹಿರಿಯರು ಅಂಥದ್ದು ಯಾವುದೇ ಸ್ಥಾನಮಾನ ಯಾರಿಗೂ ನಾವು ಕೊಡಲಿಲ್ಲ. ಎಲ್ಲ ಕೆಲಸಕ್ಕೂ ಪ್ರತಿಯೊಂದು ಹಂತದಲ್ಲಿ ನಾವು ಆ ಕೆಲಸವನ್ನು ಹಂತ ಹಂತವಾಗಿ ಅದನ್ನು ಅವರವರಿಗೆ ಆ ಕೆಲಸ ಜವಾಬ್ದಾರಿಗಳನ್ನು ಹಂಚ್ತಾ ಬಂದಿದ್ದೇವೆ. ಹಾಗಾಗಿ ಈಗ ನಾವೇನು ಒಂದು 16 ವಾರ್ಡ್ ಸಮಿತಿಗಳನ್ನು ಮಾಡಿದ್ದೇವೆ. ಅಲ್ಲಿಗೆ ನಾವೊಂದು 2-3 ಜನ ಆ ವಾರ್ಡ್ ಸಮಿತಿಯ ಮುಖ್ಯಸ್ಥರಿಗೆ ಆ ಒಂದು ಜೀರ್ಣೋದ್ಧಾರದ ಕೆಲಸ ನಾಳೆ ಇನ್ನು ಬರುವ ಕೆಲಸ ಯಾವುದು ಅನ್ನೋ ಬಗ್ಗೆ ಅವರಿಗೆ ಒಂದು ನಾವು ಮಾಹಿತಿಯನ್ನು ನೀಡ್ತೇವೆ. ಆ ವಾರ್ಡ್ ಸಮಿತಿಯವರು ಆ ವಾರ್ಡಿನ ಸಂಚಾಲಕರು, ಮಹಿಳಾ ಸಂಚಾಲಕರು, ಅವರ ಕಮಿಟಿ ಮೆಂಬರ್ಸ್ ಅವರಿಗೆ ಆ ಇನ್ಫಾರ್ಮೇಷನನ್ನು ಪಾಸ್ ಮಾಡ್ತಾರೆ. ಅಲ್ಲಿಂದ ಸಂಚಾಲಕರು, ಮಹಿಳಾ ಸಂಚಾಲಕರು, ಅವರ ಟೀಮಿನವರು ಪ್ರತಿಯೊಂದು ವಾರ್ಡಿನ ಮನೆಗೆ ಈ ವಿಷಯವನ್ನು ತಲುಪಿಸ್ತಾರೆ. ಹಾಗಾಗಿ ನಾವು ಇವತ್ತು ನಮಗೆ ಈಗ ಒಂದು ಗಂಟೆಯಲ್ಲಿ 100 ಜನ ಬೇಕಂತ ಹೇಳಿದರೆ ನಾವು ಒಂದು ಮಾಹಿತಿಯನ್ನು ರವಾನೆ ಮಾಡಿದರೆ ಅದು ಹಂತ ಹಂತವಾಗಿ ಅವರ ಮಟ್ಟಕ್ಕೆ ಮನೆ ಮಟ್ಟಕ್ಕೆ ತಲುಪಿ 1 ಗಂಟೆಯಲ್ಲಿ ನಮಗೆ 100 ಜನ ಬೇಕಾದರೆ ರಾತ್ರಿ 10 ಗಂಟೆಗೆ, ಈಗ ನಮಗೆ ರಾತ್ರಿ 8 ಗಂಟೆಗೆ ಜನ ಬೇಕಿತ್ತು. ಒಂದು ಮೆಸೇಜಿಂದಾಗಿ ನಮಗೆ 100 ಜನ ಅಲ್ಲಿ ಬಂದಾಗಿದೆ. ಈಗ ಸುಮಾರು ಒಂದು 200 ಜನ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 200ಕ್ಕಿಂತ ಮೇಲೆ. ಹೀಗಾಗಿ ನಮಗೆ ಇನ್ನೂ ನಮ್ಮ ಒಂದು ಪ್ಲ್ಯಾನ್ಸ್ ಏನೈತೆ ಅಂತ ಹೇಳಿದರೆ, ಇಡೀ ಒಂದು ಜೀರ್ಣೋದ್ಧಾರದ ಒಂದು ಹೊಸ ಒಂದು ಕಲ್ಪನೆ ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ವಾರ್ಡ್ ಮಟ್ಟದಲ್ಲಿ ಮಾಧ್ಯಮಕ್ಕೆ ಒಂದು ಪ್ರತಿನಿಧಿ, ಹೊರೆಕಾಣಿಕೆಗೆ ಒಂದು ಪ್ರತಿನಿಧಿ, ನಗರ ಶೃಂಗಾರಕ್ಕೆ ಅಥವಾ ಗ್ರಾಮ ಶೃಂಗಾರಕ್ಕೆ ಒಂದು ಪ್ರತಿನಿಧಿ, ಹೀಗೆ ಬೇರೆ ಬೇರೆ ರೀತಿಯ ಒಂದು ಕಲ್ಪನೆಗಳನ್ನು ನಾವು ಮಾಡಿದ್ದೇವೆ. ಇದು ಹೇಗಂತ ಹೇಳಿದ್ರೆ, ಪ್ರತಿಯೊಂದು ವಾರ್ಡಿನಲ್ಲಿ ಅವರವರ ಒಂದು ಗ್ರಾಮದಲ್ಲಿ ಅವರವರ ಒಂದು ಏನು ಕಾಣಿಕೆಯನ್ನು ಕೊಡಲಿಕ್ಕೆ ಆಗ್ತದ ಅದನ್ನು ಅವ್ರು ಮಾಡಲಿಕ್ಕೆ ನಾವು ಪ್ರೇರಣೆ ನೀಡ್ತಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಈಗಾಗಲೇ ಶುರುವಾಗಿದೆ. ನಮ್ಮ ಅಲ್ಲಿ ಅದು ಹಳ್ಳಿ ಪ್ರದೇಶ ಆಗಿದ್ದರಿಂದ ವಾರ್ಡಿನಲ್ಲಿ ಹೊರೆಕಾಣಿಕೆಗೆ ಬೇಕಾಗುವಷ್ಟು ಧಾನ್ಯಗಳು ಅಥವಾ ತರಕಾರಿ, ಈವನ್ ಇದನ್ನು ಯಾವುದು ನಿಮ್ಮ ಅಕ್ಕಿ, ಇದನ್ನು ಬೆಳೆಸಲಿಕ್ಕೆ ಈಗಾಗಲೇ ಅವರು ತಯಾರಿಗಳನ್ನು ಮಾಡ್ತಿದ್ದಾರೆ. ಅವರವರ ವಾರ್ಡಿನಿಂದ ಆ ಅಕ್ಕಿ ಬೆಳೆಸಲಿಕ್ಕೆ ಅವರು ಈಗಾಗಲೇ ಸುಗ್ಗಿ ಬೆಳೆಯನ್ನು ಶುರು ಮಾಡಿದ್ದಾರೆ. ತರಕಾರಿ ಬೆಳೆಸಲಿಕ್ಕೆ ತರಕಾರಿಯನ್ನು ಈಗಲೇ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ದೇವೆ. ನಮಗೆ ಸುಮಾರು ಬ್ರಹ್ಮಕಲಶ ಏಪ್ರಿಲ್ 16ರಿಂದ 22ರವರೆಗೆ ನಡೆಯುವ ಈ ಪ್ರತಿಷ್ಠಾ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಮೇಲೆ ಜನರ ಬರುವ ನಿರೀಕ್ಷೆ ಉಂಟು. ಅದಕ್ಕೆ ನಮಗೆ ಸುಮಾರು 1.5 ಲಕ್ಷ ರೂಪಾಯಿ ಲಕ್ಷ ಮೇಲೆ ಬಾಳೆ ಎಲೆಗಳು ಬೇಕಾಗ್ತದೆ. ಸಣ್ಣ ವಿಚಾರ. ಈಗ ಒಂದು ಬಾಳೆ ಎಲೆಗೆ 3 ರೂಪಾಯಿ ಮಾರ್ಕೆಟ್ನಲ್ಲಿದ್ದಾರೆ. ನಮಗೆ ಹಳ್ಳಿಯಿಂದ ಅದು ಒಟ್ಟು ಮಾಡಿ ಇವತ್ತೇ ಅದನ್ನು ಒಂದು ಬಾಳೆ ಗಿಡ ನೆಟ್ಟು 4-5 ತಿಂಗಳಲ್ಲಿ ಅದು ದೊಡ್ಡದಾಗಿ ಬಾಳೆ ಎಲೆ ತಂದು ಕೊಟ್ಟರೆ ಸುಮಾರು ನಮಗೆ 4.5 ಲಕ್ಷ ರೂಪಾಯಿದು ಬಾಳೆ ಎಲೆ ನಮ್ಗೆ ಅಲ್ಲಿಂದ ಸಂಗ್ರಹ ಆಗ್ತದೆ. ಇಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಅವರಿಗೆ ಸೂಚನೆಗಳನ್ನು ಕೊಡ್ತಾ ಇದ್ದೇವೆ. ಅವರು ಅದನ್ನು ಕೆಲಸಗಳನ್ನು ಈಗಲೇ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಹಾಗಾಗಿ ಇದೊಂದು ವಿನೂತನ ಶೈಲಿಯ ಒಂದು ಜೀರ್ಣೋದ್ಧಾರ ಕೆಲಸ. ಪ್ರತಿಯೊಂದು ಜನರಿಗೆ ಇನ್ವಾಲ್ವ್ಮೆಂಟ್ ಆಗುವಂಥ ಒಂದು ಅವಕಾಶ ಈ ಒಂದು ಹಣ ಕೊಟ್ಟರೆ ಬರ್ತದೆ ಅಲ್ಲ, ಆದರೆ ಆ ಭಾವನೆಯೊಂದಿಗೆ ಒಂದು ವಸ್ತು ಬರೋದು ಭಾಳ ಕಡಿಮೆ. ಹಾಗಾಗಿ ಈ ಒಂದು ಜೀರ್ಣೋದ್ಧಾರದ ಕೆಲಸದಲ್ಲಿ ಭಾವನೆ ಜೊತೆಗೆ ಈ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಇದನ್ನು ನಾವು ಜೀರ್ಣೋದ್ಧಾರ ಸಮಿತಿಯಿಂದ ಸಂಕಲ್ಪ ಮಾಡಿದ್ದೇವೆ. ಸರ್, ಇನ್ನು ಮುಂದಿನ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಯೋಜನೆಗಳಿದೆ ಸರ್ ಈ ವಿಚಾರದಲ್ಲಿ? ಈಗ ನಮಗೆ 4.5 ತಿಂಗಳಿನ ಈ ಸಮಯದಲ್ಲಿ ಇನ್ನೂ ನಮಗೆ ಅಲ್ಲಿ ಈಗಾಗಲೇ ಕಾರ್ಯಕರ್ತರಲ್ಲೆಲ್ಲ ಹೇಳಿದ ಹಾಗೆ ಕರಸೇವೆ ಮುಖಾಂತರವೇ ಒಂದು ಈ ಸಣ್ಣ ಕಲ್ಲನ್ನು ಸಮೇತ JCB ಅಥವಾ ಇದರ ಬೇರೆ ಮೆಷಿನ್ ಮುಖಾಂತರ ಲೋಡ್ ಮಾಡಲಿಲ್ಲ. ಪ್ರತಿಯೊಂದು ಕರಸೇವೆ ಮುಖಾಂತರವೇ ಲಾರಿಗೆ ಲೋಡ್ ಮಾಡಿ ಕಳಿಸಿದ್ದೇವೆ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಅವರಿಗೆ ದೇವಸ್ಥಾನದ ಸುತ್ತುಪೌಳಿ ಕೆಲಸ ಆಗುವಾಗ ಅದನ್ನು ಮಣ್ಣು ಒಳಗೆ ಹಾಕಲಿಕ್ಕೆ, ಅದನ್ನು ಕೆಲಸ ಮಾಡಲಿಕ್ಕೆ ಆ ತಂಡವಾಗಿ ರಾತ್ರಿ ಪಾಳಿಯಲ್ಲಿ ಅವರು ಬರ್ತಾರೆ. ಸರ್, ಒಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ ಹಲೋ
ಹಲೋ. ಎಸ್ ಆಶಾ ಮೇಡಮ್ ಹೇಳಿ, ಏನು ವೀರಭದ್ರ ದೇವಸ್ಥಾನದ ಕರಸೇವೆಯಲ್ಲಿ ಭಾಗಿಯಾಗಿದ್ದೀರಾ? ಸೊ ಹೇಗೆ ಅನ್ನಿಸ್ತಿದೆ ಕರಸೇವೆಯಲ್ಲಿ ಭಾಗಿಯಾಗಿ ಅಂತ? ಮನಸ್ಸಿಗೆ ತುಂಬಾ ಸಂತೋಷ ಆಗ್ತಾ ಉಂಟು. ನಮ್ಗೆ ಲೈಫ್ ಟೈಮ್ ಅಲ್ಲಿ ಸಿಗುವಂತದಲ್ಲ ಇದೆಲ್ಲ, ಹಾಗೆ ಮನಸ್ಸಿಗೆ ಖುಷಿ ಆಗ್ತಾ ಉಂಟು. ಇಲ್ಲಿ ತುಂಬಾ ಜನ ವರ್ಕ್ ಮಾಡಿದ್ದಾರೆ, ಲೇಡೀಸ್ ಬಂದಿದ್ದಾರೆ, ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಸಹ ಇದ್ದಾರೆ. ಓಕೆ. ಸೊ ಮೇಡಮ್ ಈ ಅನ್ಕೊಂಡಿದ್ರ ಈ ತರದೊಂದು ಕೆಲಸ ಸೇವೆಯಲ್ಲಿ ಮಾಡಬಹುದು ಅಂತ? ಸಾಮಾನ್ಯವಾಗಿ ಏನು ಭಕ್ತರು ಅಂತಂದ್ರೆ ನಿಧಿ ಸಂಗ್ರಹ ಮಾಡಿ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ಹಣ ಕೊಟ್ಬಿಟ್ರೆ ನಡೆಯುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ಅಷ್ಟು ಸುಲಭವಾಗಿಲ್ಲದೆ ಬೇರೆ ಇದೇ ರೀತಿಯಲ್ಲಿ ಒಂದು ಕೆಲಸಗಳು ನಡೀತಾ ಇರುವಂತ. ಸೊ ಯಾವತ್ತಾದ್ರೂ ಅಂದ್ಕೊಂಡಿದ್ರ ಈ ರೀತಿ ಕೂಡ ನಾವು ದೇವರ ಸೇವೆಯನ್ನು ಮಾಡಬಹುದು ಅಂತ? ಇಲ್ಲ, ನಾನು ಅನ್ಕೊಂಡಿಲ್ಲ. ನಂಗೆ ಮದುವೆಯಾಗಿ ಬಂದದ್ದು ನಾವು ಇಲ್ಲಿಗೆ ಅಲ್ಲ, ನಮ್ಗೆ ಮನೆಗೆ ಚಾಕರಿ ಉಂಟಾಗ್ತಿದ್ದು, ಹಾಗೆ ನಾವು ಇಲ್ಲಿ ದೇವರ ಸೇವೆ ಮಾಡ್ತಿದ್ದೇವೆ. ಆಮೇಲೆ ಇಲ್ಲಿ ನಂಗೆ ಒಂದು ಖುಷಿ ಆಗ್ತಾ ಉಂಟು. ಇಲ್ಲಿ ನಾನು ಲೈಫ್ ಎನಿಸ್ಕೊಂಡಿರ್ಲಿಲ್ಲ. ಓಕೆ ಮೇಡಮ್, ನಿಮ್ಮ ಜೊತೆ ಬರ್ತಾ ಇರುವವರು ಹೇಗೆ, ಏನ್ ಹೇಳ್ತಾ ಇದ್ದಾರೆ? ನಿಮ್ ಜೊತೆ ಕೆಲಸ ಮಾಡ್ತಾ ಇರುವವರು ಏನ್ ಹೇಳ್ತಿದ್ದಾರೆ ಅಂತ? ಅವರಿಗೂ ತುಂಬಾ ಖುಷಿ ಆಗ್ತಿದೆ. ಅವರು ಸಹ ಅವರ ಮಕ್ಕಳೆಲ್ಲ ಕರ್ಕೊಂಡ್ ಬಂದು ಇಲ್ಲಿ ಕೆಲಸ, ಮಕ್ಕಳು ಸಹ ಕೊಟ್ಟರೆ ಕೆಲಸ ಎಲ್ಲ ಮಾಡಿ ಹಾಗೆ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಎಸ್ ಮೇಡಮ್, ಬಹುಶಃ ಮುಂದೆ ಕೂಡ ತೊಡಗಿಸ್ಕೊಳ್ಬೇಕು ಅಂತ ಅನಿಸ್ತಿದ್ಯಾ? ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಒಟ್ಟಾಗ್ತಾರೆ ಅಂತ ನೀವು ಅನ್ಕೊಂಡಿದ್ರ ಹೇಗೆ ಅಂತ? ಹೌದಂದ್ರೆ ಮೊನ್ನೆ ನಿಯರ್ಲಿ ಒಂದು 250 ಜನ ಆಗಿದ್ರು ಕೆಲಸಕ್ಕೆ. ತುಂಬಾ ದೇವರ ಕೆಲಸ ಎಲ್ಲರೂ ಬರ್ತಾರೆ, ದೂರ ದೂರ ಊರಿಂದ ಸಹ ಬರ್ತಾರೆ. ಎಸ್ ಮೇಡಮ್, ಬಹುಶಃ ಈ ತರಹದ ಒಂದು ಕೆಲಸಗಳಿಗೆ ಜನ ಇಡೀ ಒಂದಾಗ್ತಾ ಇದಾರೆ, ಬೇರೆ ಬೇರೆ ಊರಿನವರು ಎಲ್ಲರೂ ಕೂಡ ಒಂದಾಗ್ತಾರೆ, ಬರ್ತಾ ಇದ್ದಾರೆ. ಇಂದ್ರಾಣಿಯಿಂದ ಮಣಿಪಾಲದಿಂದ ಎಲ್ಲ ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಮೇಡಮ್ ನಿಮ್ ಜೊತೆ ಮಾತನಾಡಿದಕ್ಕಾಗಿ. ಎಸ್ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಒಂದಷ್ಟು ಏನು ಬೇರೆ ಬೇರೆ ರೀತಿಯ ಕೆಲಸಗಳ ಯೋಜನೆಯನ್ನು ಕೂಡ ಹಾಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ. ಈಗ ಅದೇ ನಾವು ಈಗ ಹಂತ ಹಂತವಾಗಿ ಕನ್ಸ್ಟ್ರಕ್ಷನ್ ಸೈಡಿಂದ ಯಾವ ರೀತಿಯಲ್ಲಿ ಕಾರ್ಯಕರ್ತರನ್ನು ಅಥವಾ ಕರಸೇವಕರನ್ನು ನಾವು ಹೊಂದಿಸ್ಕೊಳ್ಬೇಕು, ಅದನ್ನು ನಾವು ಈಗ ನಮ್ಮ ಕನ್ಸಲ್ಟೆಂಟ್ ಪ್ರಸಾದ್ ಕುತ್ತಿಯಾರ್ ಅವರು ಈ ಒಂದು ಅದರ ಬಗ್ಗೆ ರೂಪರೇಷೆಯನ್ನು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಅವರೀಗ ಒಂದು ವಾರದ ಶೆಡ್ಯೂಲನ್ನು ಹಾಕಿಕೊಡ್ತಾರೆ. ನಮಗೆ ಈ ದಿವಸ ಸಾಯಂಕಾಲ ಇಷ್ಟು ಜನ ಕರಸೇವಕರು ಬೇಕು, ಇಂತೆಂಥ ಕೆಲಸಗಳು ಇದೆ. ಸೊ ಆ ರೀತಿಯಲ್ಲಿ ಅದನ್ನು ಅವರಿಗೆ ಜನರನ್ನು ನಾವು ಅದಕ್ಕೆ ಜೋಡಿಸ್ತೇವೆ. ಅದೇ ರೀತಿಯಲ್ಲಿ ಹೊರೆಕಾಣಿಕೆ ಬಗ್ಗೆ, ಅದರ ಬಗ್ಗೆ ಜನರನ್ನು ಈಗಾಗಲೇ ನಾವು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಹೊರೆಕಾಣಿಕೆಗೆ 4 ತಿಂಗಳಿದ್ದರೂ ಸಹ ನಾನು ಈಗಲೇ ಹೇಳಿದಾಗೆ ತರಕಾರಿ ಬೆಳೆಸಲಿಕ್ಕಾಗಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಂಗ್ರಹ ಮಾಡಲಿಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡ್ತಿದ್ದಾರೆ. ಆ ರೀತಿಯಲ್ಲಿ ಮನೆಯಲ್ಲೇ ಕರಸೇವೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಅಲ್ಲಿ ರಾತ್ರಿ ಕಾವಲು ಪಡೆ ಅಂತ ನಾವೊಂದು ಅದನ್ನು ಎಲ್ಲಿ ಹಾಕ್ಕೊಂಡಿದ್ದೇವೆ. ಅದೇನಂತ ಹೇಳಿದರೆ, ಈಗ ನಮ್ಮ ದೇವಸ್ಥಾನ ನಾವು ಈಗ ಒಂದು ದೇವರವನ್ನು ಸಂಕೋಚ ಸ್ಥಿತಿಯಲ್ಲಿ ಅಥವಾ ಒಂದು ಬಾಲಾಲಯದಲ್ಲಿ ತಂದಿಟ್ಟಿದ್ದೇವೆ. ಆವಾಗ ಏನೋ ಅವಘಡಗಳು ಅಥವಾ ಘಟನೆಗಳು ನಡೀಬೋದು, ಅಥವಾ ಏನಾದರೂ ಒಂದು ಅಲ್ಲಿ ಯಾರು ಇಲ್ಲದಿದ್ದಾಗ ಅದಕ್ಕೆ ಆವರಣ ಇರುವುದಿಲ್ಲ, ಅಲ್ಲಿ ಏನೋ ಸೇಫ್ಟಿ ಇರುವುದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಪ್ರತಿ ವಾರ್ಡಿನಿಂದ ಈಗಾಗಲೇ 4.5 ತಿಂಗಳದ್ದು ಶೆಡ್ಯೂಲ್ ಹಾಕಿಯಾಗಿದೆ. ಆ ಪ್ರತಿ ಶೆಡ್ಯೂಲ್ ಇದ್ದವರು ರಾತ್ರಿ ಪಾಳಿಗೆ ರಾತ್ರಿ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯಿಂದ ಮರುದಿವಸ ಬೆಳಿಗ್ಗೆ 6 ಗಂಟೆ ತನಕ ಅವರು 8 ಜನ ಅಲ್ಲಿ ಬಂದು ಸೇವೆ ಮಾಡಬೇಕು. ಆ 8 ಜನರದ್ದು ಪಟ್ಟಿ ಈಗಾಗಲೇ ನಮ್ಮ ಜೊತೆ ಇದೆ. 4.5 ತಿಂಗಳದ್ದು ಎಲ್ಲ ಅವರ ಕಾರ್ಯಕ್ರಮ ಈಗಾಗಲೇ ನಮಗೆ ಹಾಕ್ಕೊಂಡಾಗಿದೆ. ಅದು ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ. ಅವರಿಗೆ ID ಕಾರ್ಡ್ಗಳನ್ನು ಕೊಟ್ಟಿದ್ದೇವೆ. ಅವರು ಅಲ್ಲಿ ಬಂದು ಪ್ರತಿಯೊಬ್ಬರು ಅದರಲ್ಲಿ ಒಂದು ಸದಸ್ಯ 4.5 ತಿಂಗಳು ಅವರಿಗೆ 8 ಸರ್ತಿ ಬರ್ತದೆ, 15 ವಾರ್ಡಿಂದ ಬರುತ್ತೆ. ಆ 4.5 ತಿಂಗಳು ಅವರು ಅದರಲ್ಲಿ ಒಂದು ಜನ ಆ ವಾರ್ಡಿನಿಂದ ಪ್ರತಿ ನಿತ್ಯ ಅದು ಬರಲೇಬೇಕು ಅವರು ಅದರಲ್ಲಿ. ಮತ್ತು ಇಲ್ಲಿ ಆಚಾರ ವಿಚಾರಗಳನ್ನು ನಾವು ಹೇಳಿದ್ದೇವೆ. ಇಲ್ಲಿ ಮಧುವಾಂಸ ಸೇವನೆ ಮಾಡದೆ, ಮಧ್ಯವರ್ಜನ ಇದೆಲ್ಲ ಯಾವುದೇ ಒಂದು ದುಶ್ಚಟ ಇದನ್ನೆಲ್ಲ ನಾವು ಬಿಟ್ಟು ಅಲ್ಲಿ ಭಾಳ ಶುದ್ಧಾಚಾರದಿಂದ ಅಲ್ಲಿ ಇರಬೇಕು ಅನ್ನೋ ಒಂದು, ಇವನ್ ಈ ಕರಸೇವೆಗೆ ಬರುವವರು ಶುದ್ಧಾಚಾರದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಮಧುಮಾಂಸ ಯಾವುದು ಸೇವನೆ ಮಾಡದೆ ಅಲ್ಲಿ ಕರಸೇವೆ ಮಾಡಲಿಕ್ಕೆ ಬರಬೇಕು ಅನ್ನೋ ನಿಯಮಗಳನ್ನು ನಾವು ಹಾಕೊಂಡಿದ್ದೇವೆ. ಎಸ್ ಸರ್, ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡ್ತೇವೆ. ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಬಹುಶಃ ಭಕ್ತರು ಸ್ವಯಂ ಪ್ರೇರಿತರಾಗಿ ಇಂಥ ಒಂದು ಕೆಲಸಕ್ಕೆ ಬರ್ತಾ ಇರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಜನ ಸ್ವಯಂ ನಿಗ್ರಹವನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ವಿಚಾರವಾಗಿ ಮತ್ತಷ್ಟು ಮಾತನಾಡ್ತೇನೆ. ಅದಕ್ಕೆ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಜನರಿಂದಲೇ ಜೀರ್ಣೋದ್ಧಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜನರ ಸ್ವತಃ ಕರಸೇವೆಯನ್ನು ಮಾಡಿಕೊಂಡು ಒಂದಿಡೀ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನ ಮಾಡುವ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತಿಟ್ಟುಕೊಂಡಿರುವಂತಹದ್ದು. ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ತಾ ಇರುವಂತಹ ಬಹಳ ವಿಭಿನ್ನವಾಗಿರುವಂತಹ ವಿಶೇಷವಾದಂತಹ ಪ್ರಯತ್ನ ಹಿರಿಯಡ್ಕದಲ್ಲಿ ನಡೀತಾ ಇದೆ. ಬನ್ನಿ ಈ ವಿಚಾರದಲ್ಲಿ ಮತ್ತಷ್ಟು ಮಾತನಾಡೋಣ. ಸರ್, ಬಹುಶಃ ನಾವಾಗಲೇ ಮಾತನಾಡ್ತಿದ್ವಿ, ಬಹಳಷ್ಟು ಕೆಲಸಗಳಾಗ್ತಾ ಇದೆ. ಸೊ ಇವತ್ತಿನ ತನಕ ಏನು ಕೆಲಸ ಆಗಿದೆ, ಇನ್ನು ನಾಳೆಯಿಂದ ಏನೆಲ್ಲ ಕೆಲಸಗಳು ನಡೆಯೋದಕ್ಕಿದೆ ಅಂತ? ಈಗ ಜೀರ್ಣೋದ್ಧಾರದ ನಾವು 2 ಹಂತದಲ್ಲಿ ಮಾಡಿದ್ದೇವೆ. ಪ್ರಥಮ ಹಂತದಲ್ಲಿ ಹೊರಾಂಗಣ ಸುತ್ತಿನಲ್ಲಿ ನಮ್ಮ ವಿಶಿಷ್ಟವಾದ ಒಂದು ರಾಜಗೋಪುರ, ನಮ್ಮ ಭೋಜನ ಶಾಲೆ ಮತ್ತು ಒಂದು ದೊಡ್ಡ ಒಂದು ವ್ಯವಸ್ಥಿತವಾಗಿರೋ ಒಂದು ಹಾಲ್ ಮತ್ತು ನಗಾರಿ ಗೋಪುರ, ಇದೆಲ್ಲ ಕೆಲಸಗಳನ್ನು ಅಡಕತ್ತಾಯನ ಗುಡಿಯಾಗಲಿ ಇದೆಲ್ಲ ಪ್ರಥಮ ಹಂತದಲ್ಲಿ ಮೊನ್ನೆ ಮೇ 2 ತಾರೀಕಿಗೆ ಅದರ ಕಲಶಾಭಿಷೇಕ ಮುಗಿದು, ಈಗ 2ನೇ ಹಂತ ಮತ್ತು ಅಂತಿಮ ಹಂತದ ಕೆಲಸ ಈಗ ಮೊನ್ನೆ ಡಿಸೆಂಬರ್ 4ಕ್ಕೆ ಸಂಕೋಚ ಮಾಡಿ ದೇವಾಲಯದ ಒಳಗಿನ ಸುತ್ತು ಅಂದರೆ ವೀರಭದ್ರನ ಗರ್ಭಗುಡಿ, ಬ್ರಹ್ಮಲಿಂಗೇಶ್ವರನ ಗರ್ಭಗುಡಿ ಮತ್ತು ಸುತ್ತುಪೋಳಿ, ಅಂಬೆಲ ಮತ್ತು ಧ್ವಜಸ್ತಂಭ, ಇದು ಈಗ 2ನೇ ಹಂತದ ಕೆಲಸ. ಇದು ಮೊನ್ನೆ ಡಿಸೆಂಬರ್ 4ಕ್ಕೆ ನಾವು ಬಿಚ್ಚಿದ ಸಂಕೋಚ ಮಾಡಿದ ನಂತರ ಪ್ರತಿ ದಿವಸ ಒಂದು ನಮಗೆ 4 ದಿವಸದೊಳಗೆ 5 ದಿವಸದೊಳಗೆ ನಾವು ಎಲ್ಲ ಕಟ್ಟಡಗಳನ್ನು ಕೆಡವಿ ಅದನ್ನು ಪುನರ್ನಿರ್ಮಾಣಕ್ಕೆ ಸಜ್ಜುಗೊಳಿಸಬೇಕಂತ ನಾವು ಒಂದು ವಾರದ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದೇವೆ. ನಾವು ಈಗಾಗಲೇ ನಾವು ಎನಿಸಿಕ್ಕಿಂತ ಜಾಸ್ತಿ ಮೊನ್ನೆ 4, 5, 6 ತಾರೀಕು ಅಂದರೆ 4 ತಾರೀಕಿಗೆ ಸಂಕೋಚ ಆದ 5, 6, 7ಕ್ಕೆ 3 ದಿವಸ ನಾವು ಖಾಲಿ ಊರಿನಲ್ಲಿ ನಮ್ಮ ಊರಿನಲ್ಲಿ ಗ್ರಾಮದಲ್ಲಿರುವ ವಿಶ್ವಕರ್ಮರನ್ನು ಕರೆದು ಅವರು ಮಾಡಿನ ಕೆಲಸಕ್ಕೆ ಅವರನ್ನು ಮಾತ್ರ ನಾವು ಬಿಟ್ಟಿದ್ದೇವೆ. ಆ ಮಾಡಿನ ಕೆಲಸ, ಆ ಮಾಡಿನ ತಾಮ್ರ ತೆಗೆಯುವುದು, ಹೊದಿಕೆ ತೆಗೆಯುವುದಾಗಲಿ ಅಥವಾ ಮಾಡಿನ ಹಲಿಗೆ ತೆಗೆಯುವುದಾಗಲಿ, ಪಕ್ಕಾಸ್ ತೆಗೆಯುವುದಾಗಲಿ, ಇದೆಲ್ಲ ಮಾಡಿನ ಕೆಲಸಕ್ಕೆ ಬೇರೆ ಯಾರೂ ಮೇಲೆ ಹತ್ತಲಿಕ್ಕಿಲ್ಲ. ಕಂಪಲ್ಸರಿಯಾಗಿ ಅವ್ರು ಮಾತ್ರ ಅದನ್ನು ನುರಿತ ಕೆಲಸಗಾರರು ಅದಕ್ಕೆ 3 ದಿವಸ ಸತತವಾಗಿ ಅವರು ಕೆಲಸ ಮಾಡಿ ನಮ್ಮ ಶೆಡ್ಯೂಲ್ಗಿಂತ ಮೊದಲೇ ಅವರು ಮುಗಿಸಿಕೊಟ್ಟಿದ್ದಾರೆ. ಅವರ ಜೊತೆಗೆ 8, 9, 10ಕ್ಕೆ ನಾವು ಎಲ್ಲ ಗ್ರಾಮಸ್ಥರಿಗೆ ಕರಸೇವೆಗೆ ಬರಲಿಕ್ಕೆ ಹೇಳಿದಾಗ ದಿವಸ ಬೆಳಿಗ್ಗೆ 600ರಿಂದ 700, ಸಾಯಂಕಾಲ 300ರಿಂದ 400, ಅಂದರೆ ಬೆಳಿಗ್ಗೆ 8ರಿಂದ ಸಾಯಂಕಾಲ 5 ತನಕ, ಸಾಯಂಕಾಲ ಸುಮಾರು ಒಂದು 5ರಿಂದ ರಾತ್ರಿ 10 ಗಂಟೆ ತನಕ ನಮಗೆ ಸುಮಾರು ದಿವಸಕ್ಕೆ 1000ದಿಂದ 1200 ಜನ ಅಲ್ಲಿ ಬಂದು ಕೆಲಸ ಮಾಡ್ತೀವಿ. ನಾವು ಕಡೆಗೆ ಮೊನ್ನೆ ಆದಿತ್ಯವಾರ ದಿವಸ ಏನು ಕೆಲಸ ಕೊಡೋದು, ಇನ್ನು ಕೆಲಸ ಕೊಡಲಿಕ್ಕೆ ಏನಿಲ್ಲ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇತ್ತು. ಯಾಕೆಂದರೆ ಅಷ್ಟು ಕೆಲಸ ನಾವು ಎನ್ಸ್ಕಿಂತ ಜಾಸ್ತಿ ಫಾಸ್ಟ್ ಕೆಲಸ ಆಗಿದೆ. ನಾವು ಆ್ಯಕ್ಚುಲಿ ಇವತ್ತು ಮತ್ತು ನಾಳೆ ಮೆಷಿನಲ್ಲಿ ಕೆಲಸ ಮಾಡುವ ಅಂತ ನಾವು ಆಲೋಚನೆ ಮಾಡಿ ಎಲ್ಲ ಪೆಂಡಿಂಗ್ ಇಟ್ಟಿತ್ತು. ಆದರೆ ಏನು ಮಾಡಿತ್ತು ಅಂತ ಹೇಳಿದರೆ ಮತ್ತೆ ಇನ್ನೂ ಸ್ವಲ್ಪ ಜನರು ಸ್ಪಂದನೆ ಜಾಸ್ತಿ ಕೊಡ್ತಾ ಇರೋದ್ರಿಂದ ನಾವೊಂದು ಸ್ಲೋಗನ್ ಮಾಡಿದ್ದೇವೆ, ಕರಸೇವೆಗೆ ಕರೆ ಮಾಡಿ. ಇದೊಂದು ಟ್ಯಾಗ್ ಲೈನ್ ಹಾಕಿದ್ದೇವೆ. ಅದಕ್ಕೋಸ್ಕರ ಎಲ್ಲರೂ ಫೇಸ್ಬುಕ್ಕಲ್ಲಿ ಅವರವರ ಇದನ್ನು ಟ್ಯಾಗ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಆದ ಒಂದು ಟೀಮ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಪ್ರಸಾರ ಮಾಡಲಿಕ್ಕೆ. ಅವರು ಇದನ್ನೆಲ್ಲ ಪ್ರಚಾರ ಮಾಡ್ತಾ ಇವತ್ತು ಜನ ಭಾಳಷ್ಟು ಹರಿದು ಬರ್ತಿದ್ದಾರೆ. ನಾಳೆನೂ ಅವರಿಗೊಂದು ಅವಕಾಶ ಕೊಡುವ ಅಂತ ನಾವು ಆಲೋಚನೆ ಮಾಡಿದ್ದೇವೆ. ಅದಕ್ಕೋಸ್ಕರ ಬೇರೆ ಬೇರೆ ಸಣ್ಣ ಸಣ್ಣ ರೀತಿಯಲ್ಲಿ ಆದರೂ ಸಹ ಅವರಿಗೆ ಕೆಲಸ, ಬರೀ ಸಣ್ಣ ಸಣ್ಣ ಕಲ್ಲು ಎತ್ಕೊಂಡಾದರೂ ಅವರು ಹೋಗ್ತಾರೆ. ಅಂದರೆ ಅಲ್ಲಿ ಇರಬೇಕು ಅನ್ನೋ ಒಂದು ಭಾವನೆ, ಭಾಗಿಯಾಗಿರಬೇಕು ಅನ್ನೋ ಒಂದು ಭಾವನೆ. ಅದಕ್ಕೋಸ್ಕರ ನಾವು ಅವರಿಗೆ ಆ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಜನರು ಬೆರೆದು ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ತರಹದ ಜೀರ್ಣೋದ್ಧಾರ ಕಾರ್ಯ ಬಂದಾಗ ಮೊದಲು ನಾವು ಯೋಚನೆ ಮಾಡ್ತೇವೆ, ಓಕೆ ಖಜಾಂಚಿ ಅದರ ಏನು ಸಂಗ್ರಹ, ನಿಧಿ ಸಂಗ್ರಹ ಮಾಡಬೇಕು ಹಾಗೆಲ್ಲ ಅಂತ. ಸೊ ಈ ಒಂದು ಯೋಚನೆ ಹುಟ್ಟಿಕೊಂಡಿದೆ ಹೇಗೆ ಅಂತ, ಜನರನ್ನೇ ಕರೆಸಿ ಕರಸೇವೆಯನ್ನು ಮಾಡಿಸುವ ಅನ್ನುವಂಥ ಯೋಚನೆ ಹೇಗೆ ಹುಟ್ಟಿಕೊಳ್ತು ಮೊದಲಿಗೆ ಅಂತ? ಅದೇ ಈಗ ನಮಗೆ ಪ್ರಪ್ರಥಮವಾಗಿ ಈಗ ಇದೊಂದು ಈ ದೇವಸ್ಥಾನಕ್ಕೆ ಭಕ್ತರು ಲಕ್ಷಗಟ್ಟಲೆ ಜನ ಬರ್ತಾರೆ. ಆದರೆ ನಮಗೆ ಯಾರು ಅದರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದ್ದಾರೆ ಅನ್ನುವ ಬಗ್ಗೆ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಸೊ ಇದನ್ನು ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಜನರು ಜಾತ್ರೆ ಸಂದರ್ಭದಲ್ಲಿ, ವಿಶೇಷ ಪೂಜೆ ಸಂದರ್ಭದಲ್ಲಿ ಭಾಳಷ್ಟು ಜನ ಸೇರ್ತಾರೆ. ಆದರೆ ಇದರಲ್ಲಿ ತಮ್ಮನ್ನು ತೊಡಸ್ಕೊಂಡು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಅದರ ಮಾಹಿತಿ ಇರಲಿಲ್ಲ, ಅಥವಾ ದೇವಸ್ಥಾನದಲ್ಲಿ ಅದರ ಬಗ್ಗೆ ಅವರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಡೇಟಾಬೇಸ್ ಯಾವುದೂ ಇರಲಿಲ್ಲ. ಸೊ ಇದನ್ನು ನಾವು ಒಂದು ರೀತಿಯಲ್ಲಿ ಜನರನ್ನು ಇದಕ್ಕೆ ಇನ್ವಾಲ್ವ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೊದಲೇ ಈ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಯಾಕೆಂದರೆ ಜನರ ಇನ್ವಾಲ್ವ್ಮೆಂಟ್ ಬಂದರೆ ಮಾತ್ರ
ಇಂಥ ಒಂದು ದೊಡ್ಡ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತದೆ. ಈಗ ಕೋಟಿಗಟ್ಟಲೆ ಹಣ ನಾವು ಈಗ ಯಾರಿಗೂ ಬಹುಶಃ ನಮ್ಮ ಈಗ ಉಡುಪಿ ಜಿಲ್ಲೆಯಲ್ಲಿ ಸಾಧಾರಣ 25 ಕೋಟಿ ರೂಪಾಯಿ ಕೆಲಸದ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಿದೆ ಅಂತ ಹೇಳಿದ್ರೆ ಬಹುಶಃ ಈಗಿನ ಒಂದು ಇದರಲ್ಲಿ ಇದು ಬಹಳ ದೊಡ್ಡ ಮೊತ್ತದ ಒಂದು ನಿರ್ಮಾಣ ಕಾರ್ಯ. ಇಷ್ಟು ದೊಡ್ಡ ಕೆಲಸಕ್ಕೆ ನಮಗೆ ಬರೀ ಹಣ ಸಂಗ್ರಹ ಮಾಡಿಕೊಂಡ್ರೆ, ಬರೀ ಹಣದಿಂದ ಒಂದು ಕೆಲಸ ಮಾಡಿಕೊಂಡ್ರೆ ಆ ಭಾವನೆ. ಒಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ನಾವು ಬೆಳೆಸಿದ ಹೂವು, ಆ ಹೂವನ್ನು ನಾವು ದೇವರಿಗೆ ತಂದಿಟ್ಟರೆ ಆವಾಗ ಅದರ ಒಂದು ಫೀಲಿಂಗೇ ಬೇರೆ. ನಾವು ಪೇಟೆಯಿಂದ ಹೋಗಿ ಒಂದು ಹೂ ತಗೊಂಡು ಬಂದು ದೇವರಿಗೆ ನಾವು ಮನೇಲಿಟ್ಟರೆ ಅದರ ಫೀಲಿಂಗೇ ಬೇರೆ. ಡಿಫ್ರೆನ್ಸ್ ಇಷ್ಟೇ. ಸೊ ಆ ಒಂದು ಭಾವನೆಯನ್ನು ಜೋಡಿಸ್ಬೇಕು ಅಂತ ಹೇಳಿ ನಾವು ಜನರಿಗೆ ಅವರಿಂದಲೇ ಕೆಲಸ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ ಸರ್, ಇನ್ನು ಬಹುಶಃ ಏನು ನಾಳೆ ಮತ್ತೊಂದಷ್ಟು ಕೆಲಸಗಳು ಆಗ್ತಾ ಇದೆ. ಸೊ ಹೀಗೆ ಬರುವಂತಹ ಜನರನ್ನ ಶಿಫ್ಟಿಂಗ್ ಕೆಲಸಗಳನ್ನ ಹೇಗೆ ಮಾಡ್ಕೊಂಡ್ರೆ ಅಂತ, ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದರು, ಸೊ ಜನರಿಗೆ ಈ ಕೆಲಸ ಅಂತ ಅಸೈನ್ ಮಾಡಬೇಕು. ಸೊ ಇದನ್ನೆಲ್ಲ ಹೇಗೆ ಏನು ವಿಂಗಡಣೆ ಮಾಡ್ಕೊಂಡ್ರೆ? ನಾವು ಪ್ರತಿಯೊಂದು ಇವತ್ತು ನಾವು ಒಂದು 7ರಿಂದ 6:30 7:30 ಗಂಟೆ ತನಕ ಒಂದು ಮೀಟಿಂಗ್ ಆಯಿತು. ನಾವು ಈ ಕೆಲಸಗಳನ್ನು ಕ್ಲಾಸಿಫೈ ಮಾಡಿದ್ದೇವೆ. ಅದಕ್ಕೆ ಅವರವರಿಗೆ ಜವಾಬ್ದಾರಿಗಳನ್ನು ಹಂಚಿಬಿಟ್ಟಾಗಿದೆ. ನಮಗೆ ನಾವು ಇದನ್ನು ಈಗ ಕರಸೇವೆಗೆ ಮಾಡುವಂಥ ಕೆಲಸಗಳಿಗೆ ಅದರಲ್ಲಿ ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟ್ ಇರಲಿ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇರಲಿ, ಕನ್ಸ್ಟ್ರಕ್ಷನ್ ಇರಲಿ, ಯಾವುದೇ ಇರಲಿ, ಅದಕ್ಕೆ ಬೇಕಾದ ವ್ಯಕ್ತಿಗಳನ್ನು ಒಂದು ಸಲ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟ ನಂತರ ಅವರು ಅವರ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಹಂಚಿಕೊಂಡು ಅವರಿಗೆ ಬೇಕಾದ ಜನರನ್ನು ಅದಕ್ಕೆ ಹೊಂದಿಸ್ಕೊಂಡ್ಕೊಳ್ತಾರೆ. ಈಗ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ಕೆಲವೊಂದು ಕೆಲಸಗಳು ನಾವು ಊಹಿಸಲೇ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡ ಸೈಜಿನ ಕಲ್ಲುಗಳಿತ್ತು. ಅದನ್ನು ನಾವು ಬದಿಗಿಟ್ಟು ಮೆಷಿನಲ್ಲೇ ಮಾಡುವ ಅಂತ ನಾವೊಂದು ಇದು ಮಾಡಿದರೆ, ಒಂದು ಟೀಮಿನವರು ಬಂದು ಬೊಮ್ಮಾರ್ಮೆಟ್ಟು ಅಂತ ಒಂದು ವಾರ್ಡಿನವರು, 3ನೇ ವಾರ್ಡಿನವರು ಬಂದು ಆ ಇಡೀ ಕಲ್ಲನ್ನು ಅವರು ಒಂದು 4 ಗಂಟೆ ಒಳಗೆ ಅದನ್ನು ಕಂಪ್ಲೀಟ್ ಶಿಫ್ಟ್ ಮಾಡಿದ್ದಾರೆ. ಇದೊಂದು ಮೆಷಿನಲ್ಲಿಯೂ ಆಗಲಿಕ್ಕೆ ಭಾಳ ಕಷ್ಟದ ಕೆಲಸವನ್ನು ಅವರು ಜನರೇ ಅದನ್ನು ಮಾಡಿದ್ದಾರೆ. ಇದೆಲ್ಲ ಕೆಲವೊಮ್ಮೆ ನೋಡಿದರೆ ಬಹುಶಃ ಇದು ಬರೀ ಜನರ ಬಲದಿಂದ ಆಗುವುದಲ್ಲ, ಇದು ದೈವಿಕ ಶಕ್ತಿಯಿಂದಲೂ ಈ ಕೆಲಸ ಆಗ್ತಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಹೆಂಗಸರಿಗೆ ಈಗ ನಾನು ಆಗ ಹೇಳಿದೆ ಮಾಡಿ ತೆಗಿಲಿಕ್ಕೆ ವಿಶ್ವಕರ್ಮರು ಅಥವಾ ಅದರಲ್ಲಿ ನುರಿತ ಕೆಲಸಗಾರರನ್ನು ಮಾತ್ರ ನಾವು ಹೇಳ್ತೇವೆ. ಆವಾಗ ವಾರ್ಡ್ ಪ್ರಮುಖರು ಅದನ್ನು ಅವರ ಸಂಚಾಲಕರಿಗೆ ಅವರು ಮಾಹಿತಿ ಕೊಡ್ತಾರೆ. ಸಂಚಾಲಕರು ಅವರ ವಾರ್ಡಿನ ಜನರಲ್ಲಿ ಮಾಹಿತಿ ನೀಡಿ ಅವರು ಆ ಇನ್ಫಾರ್ಮೇಷನ್ನು ವಾಪಸ್ ಕಳಿಸ್ಬೇಕು. ಇಲ್ಲಿಂದ ಅವರಿಗೆ ಫೋನ್ ಮಾಡಿ ಹೇಳ್ತೇನೆ, ಇವತ್ತು ನಿಮ್ಮ ಕೆಲಸ ಈ ರೀತಿಯ ಕೆಲಸ, ಇದಕ್ಕೆ ನೀವು ಬನ್ನಿ ಅಂತ. ಹೆಂಗಸರು ಯಾವ ದಿವಸ ಹೆಂಗಸರು ಬರ್ಬೋದು, ಯಾವ ದಿವಸ ಮಕ್ಕಳು ಬರ್ಬೋದು ಅಂತ ನಾವು ಹೇಳಿದರೆ ಆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ. ಈಗ ಮಣ್ಣನ್ನು ಹೊರಲಿಕ್ಕೆ ಅದು ಹೆಂಗಸರು ಬರ್ತಾರೆ, ಮಣ್ಣನ್ನು ಎತ್ತಿ ಹಾಕಿ ಕಲ್ಲನ್ನೆಲ್ಲ ಸಾಗಿಸ್ಲಿಕ್ಕೆ ಗಂಡಸರು ಬರ್ತಾರೆ. ಈ ಡಿವಿಷನನ್ನು ನಾವು ಮೊದಲೇ ಪ್ಲ್ಯಾನ್ ಮಾಡಿರ್ತೀವಿ. ಅಲ್ಲಿ ಸೈಟಲ್ಲಿ ಅದಕ್ಕೆ ಸುಮಾರು ಒಂದು 20 ಜನ ಸೂಪರ್ವೈಸರ್ಸ್ ಇದ್ದಾರೆ. ಅವರಿಗೆ ಪ್ರತ್ಯೇಕ ಟಿ ಶರ್ಟ್ಸ್ಗಳನ್ನು ಕೊಟ್ಟು ಅವರು ವಿಸಿಲ್ ಕೊಟ್ಟು ಅವರು ಆ ಕೆಲಸವನ್ನು ಸುಮಾರು 600-800 ಜನ ಕೆಲಸ ಮಾಡ್ತಿದ್ರು ಸಹ ಅದನ್ನು ಒಂದೊಂದು ಟೀಮ್ ಆಗಿ ಅವರು ಕೆಲಸ ಮಾಡಿಸ್ಲಿಕ್ಕೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಹಾಗಾಗಿ ಇಲ್ಲಿ ಎಲ್ಲಿಯೂ ಕನ್ಫ್ಯೂಷನ್ ಆಗದೆ, ಯಾರೂ ಎಲ್ಲೂ ಆಚೆ ಈಚೆ ಓಡಾಡದೆ ಅವರವರ ಕೆಲಸಕ್ಕೆ ಒಂದು 50 ಜನ 100 ಜನರ ತಂಡವನ್ನು ಅವರವರು ಕಟ್ಕೊಂಡು ಅಲ್ಲಿ ಆ ಜವಾಬ್ದಾರಿ ಹೇಳಿದ ಕೆಲಸವನ್ನು ಮಾತ್ರ ಮಾಡ್ತಾರೆ. ಯಾರೂ ಒಂದು ಚಾಚು ತಪ್ಪದೆ ಅವರವರ ಒಂದು ಕೆಲಸವನ್ನು ಹೇಳಿಕೊಟ್ಟಾಗೆ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ಲಾನಿಂಗ್ ಭಾಳ ಇಲ್ಲಿ ನಡೀತಾ ಇದೆ. ಎಸ್ ಸರ್, ಈ ವಿಷಯದಲ್ಲಿ ಬಹುಶಃ ಮುಂದೆ ದೇವಸ್ಥಾನ ಅಂದ ತಕ್ಷಣ ಬಹಳ ದೊಡ್ಡ ಕೆಲಸಗಳು ಬಾಕಿ ಇರ್ತದೆ. ಬಹುಶಃ ಮೊದಲು ನೀವು ಅಂದುಕೊಂಡಿದ್ರೆ ದೊಡ್ಡ ಕೆಲಸಗಳನ್ನ ಜನರಿಂದ ಮಾಡಿಸಬಹುದು ಆ ಥರದ, ಅಥವಾ ಬೇರೆ ಏನಾದರೂ ಚಾಲೆಂಜಸ್ಗಳು ಬರ್ಬೋದು, ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥ ಏನಾದರೂ ಯೋಚನೆ? ನಾವು ಶುರುವಿಗೆ ಇದನ್ನು ಮಾಡುವಾಗ ಕೆಲವೊಮ್ಮೆ ನಮ್ಗೆ ಅನಿಸ್ತಿತ್ತು, ಈಗ ನಾವು ಸುಮ್ಮನೆ ಈಗ ಇಷ್ಟು ಜನರನ್ನು ಸೇರಿಸ್ಕೊಂಡು ಅವರನ್ನು ಮ್ಯಾನೇಜ್ ಮಾಡೋದೇ ಭಾಳ ಒಂದು ಕಷ್ಟದ ಒಂದು ಕೆಲಸ. ಅವರಿಂದಾಗಿ ಕೆಲವೊಂದು ಕೆಲಸಗಳು ಈಗ ಈ ದೇವಸ್ಥಾನದ ಕೆಲಸ ಅಂತ ಹೇಳಿದ್ರೆ ಟೈಮ್ ಲೈನ್ ಇದೆ. ಇದರಲ್ಲಿ ನೀವು ಈ ದಿವಸಕ್ಕೆ ಸಂಕೋಚ, ಈ ಮುಹೂರ್ತಕ್ಕೆ ಇದನ್ನು ಶಿಲಾನ್ಯಾಸ, ಈ ಮುಹೂರ್ತಕ್ಕೆ ಇದು ಪ್ರತಿಷ್ಠಾಪನೆ. ಸೊ ನಾವು ಏನು ಪ್ಲ್ಯಾನ್ ಮಾಡಿ ಮನೆ ಕಟ್ಟೋದಾದರೆ ನಾವು ಒಂದು ತಿಂಗಳ 1 ವರ್ಷನ ಆಚೀಚೆ ಮಾಡ್ಬೋದು. ಇದೇ ಟೈಮ್ ಬೌಂಡ್ ಕೆಲಸ ಮುಗಿಬೇಕು. ಕೆಲವೊಮ್ಮೆ ನಮ್ಗೆ ಅನಿಸ್ತದೆ ಈ ಪ್ಲ್ಯಾನಿಂಗಲ್ಲಿ ನಾವು ಹೋಗ್ತಾ ಹೋದರೆ ಜನರಿಂದ ಇದು ಮಾಡ್ತಿರುವಾಗ ಕೆಲವೊಮ್ಮೆ ಜನರು ನನಗೆ ಅವಕಾಶ ಸಿಗಲಿಲ್ಲ ಅನ್ನೋ ಒಂದು ಭಾವನೆಯಿಂದ ನಿರಾಶೆಗೊಂಡು ವಾಪಸ್ ಹೋಗುವಂಥ ಸಂದರ್ಭಗಳು ಬರ್ಬೋದು ಅನ್ನೋ ಒಂದು ಯೋಚನೆಗಳಿತ್ತು. ಆದರೆ ನಾವು ಅದನ್ನು ಹಂತವಾಗಿ ಒಂದು ಸಣ್ಣ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದಾಗ
ಆವಾಗ ಜನರದ್ದು ನಾವು ಕೊಟ್ಟ ಇನ್ಸ್ಟ್ರಕ್ಷನ್ನ ಹಾಗೆ ಜನರು ಕೆಲಸ ಮಾಡ್ತಾರೋ ಅನ್ನೋ ಒಂದು ಭರವಸೆ ಮೂಡಿ ಬಂದ ನಂತರ ನಾವು ಹೆಚ್ಚು ಜನರನ್ನು ಇನ್ವಾಲ್ವ್ಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗಾಗಿ ಇನ್ನೂ ನಮಗೆ ನಾಡ್ದು ಬ್ರಹ್ಮಕಲಶಕ್ಕೆ ಹತ್ತಿರ ಬರುವಾಗ ಬಹುಶಃ ಸುಮಾರು ಅದಕ್ಕೆ ಬೆಲೆ ಕಟ್ಟಲಿಕ್ಕಂತೂ ಆಗೋದೇ ಇಲ್ಲ. ಆದರೆ ನೀವು ಮ್ಯಾನ್ ಅವರ್ಸ್ ಅಥವಾ ಅದಕ್ಕೊಂದು ಲೇಬರ್ ಅವರ್ಸ್ ಅಂತ ನಾವು ಹಾಕ್ಕೊಂಡು ಅದರ ವ್ಯಾಲ್ಯೂಯೇಷನ್ ಕಟ್ಟಿದರೆ ಸುಮಾರು ನಮಗೊಂದು 2 ಕೋಟಿ ರೂಪಾಯಿಗಿಂತ ಮೇಲ್ಪಟ್ಟು ನಮಗೆ ಶ್ರಮದಾನದಿಂದವೇ ಕೆಲಸ ಉಳಿತಾಯ ಆಗ್ತದೆ ಅಂತ ನಮಗೊಂದು ಭರವಸೆ ಇದೆ. ಎಸ್ ಸರ್, ಇನ್ನು ಇವರಿಗೆ ಬರ್ತಕ್ಕಂಥವ್ರಿಗೆ ವ್ಯವಸ್ಥೆಗಳ ವಿಚಾರದಲ್ಲಿ ಹೇಗೆ ವ್ಯವಸ್ಥೆ ಮಾಡಲಾಗಿದೆ ಸರ್? ಬಹಳ ದೂರದಿಂದ ಕೂಡ ಕೆಲವರು ಈಗ ನಮ್ಮಲ್ಲಿ ಇದೊಂದು ಭಾಳ ಮಾಮೂಲಿಯಾಗಿ ಕರಸೇವೆಗೆ ಬಂದವರಿಗೆ ಗಂಜಿ ಚಟ್ನಿ ಇದೊಂದು ಎಲ್ಲ ಕಡೆಯಲ್ಲಿ ಮಾಮೂಲು. ಒಂದು ಗಂಜಿ ಹಾಕ್ತಾರೆ, ಒಂದು ಚಟ್ನಿ ಹಾಕ್ತಾರೆ, ಕಳಿಸ್ತಾರೆ. ಆದರೆ ನಾವು ಇದರ ಬಗ್ಗೆ 1ನೇ ದಿವಸದಿಂದವೇ ನಾವು ಇದಕ್ಕೆ ಒಂದು 25 ಜನರದ್ದು ಮೀಟಿಂಗ್ ಇರಲಿ, ಒಂದು 100 ಜನರದ್ದು ಕರಸೇವೆ ಇರಲಿ, ಒಂದು ವಾರ್ಡ್ ವೈಸ್ ಸಭೆ ಇರಲಿ, ಅವರವರ ವಾರ್ಡಿಗೆ ಹೋಗಿ ಸಭೆ ಮಾಡೋದಿರಲಿ, ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯ ಒಂದು ಚಹಾ, ಟಿಫಿನ್, ಕಾಫಿ, ಊಟ ಇದರ ವ್ಯವಸ್ಥೆ ಮಾಡ್ತಾ ಬಂದಿದ್ದೇವೆ. ಇದನ್ನು ನಾವು ಕೆಲವೊಂದು ರೀತಿಯ ಪ್ರತಿಕ್ರಿಯೆ ಬರ್ತಾಯಿತ್ತು, ಸುಮ್ಮನೆ ಯಾಕೆ ಇವರು ಇದೆಲ್ಲ ಖರ್ಚು ಮಾಡ್ತಾರೆ ಅಂತ. ಆದರೆ ಈಗೀಗ ಬರ್ತಾ ಹೋದಾಗ ಎಲ್ಲರೂ ಇದ್ರ ಬಗ್ಗೆ ಭಾಳ ಖುಷಿ ಪಡುವಂಥ ಒಂದು ಸಂಗತಿ. ಈಗ ಮೊನ್ನೆ ಎಲ್ಲ ಊಟಕ್ಕೆ 2 ಬಗೆಯ ಪದಾರ್ಥಗಳು ಎಲ್ಲ ಭಾಳ ವ್ಯವಸ್ಥಿತವಾಗಿ ಅವರಿಗೆ ಊಟೋಪಚಾರಗಳನ್ನು ಮಾಡ್ತೇವೆ. ನಮ್ಮ ಹೊಸ ಭೋಜನ ಶಾಲೆಯಲ್ಲಿ ಭಾಳ ಒಂದು ವ್ಯವಸ್ಥೆಯ ಒಂದು ಜಾಗ, ನಾವು ಈಗಾಗಲೇ 3.5 ಕೋಟಿ ರೂಪಾಯಿದ್ದು ಭೋಜನ ಶಾಲೆ ತಯಾರಾಗಿದೆ. ಅದರಲ್ಲಿ ಪ್ರತಿಯೊಂದು ಜನರು ಅಲ್ಲಿ ಬಂದು ಕೂತ್ಕೊಂಡು ಆ ಊಟ ಸೇವಿಸುವಾಗ ಅವರೊಂದು ಖುಷಿ ಪಡುವಾಗ ಬಹುಶಃ ಎಲ್ರಿಗೂ ಅದೊಂದು ಭಾಳ ಒಂದು ಆನಂದದ. ಈಗ ಮುಂದಿನ ಹಂತದಲ್ಲಿ ನಾವು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಕಿಚನ್ ಮನೆಯ ಒಂದು ಅಡುಗೆ ಶಾಲೆ ಬಂದ್ ಮಾಡುವಂಥ ಒಂದು ನಮ್ಮ ಸಂಕಲ್ಪ ಇದೆ. ಒಂದು 8 ದಿವಸ ಮನೆಯಲ್ಲಿ ಅಡಿಗೆ ನಿಷೇಧ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ದೇವಸ್ಥಾನದಲ್ಲೇ ಊಟ ಮಾಡಬೇಕು. ಯಾಕಂದರೆ ಎಷ್ಟು ಅನ್ನ ಸಂತರ್ಪಣೆ ಆಗ್ತದೆ, ಎಷ್ಟು ಜನರು ಅಲ್ಲಿ ಅನ್ನ ಸಂತರ್ಪಣೆ ಸೇವನೆ ಮಾಡ್ತಾರೆ, ಅಷ್ಟು ಬಹುಶಃ ಆ ಒಂದು ಸ್ಥಳದಲ್ಲಿ ಪಾವಿತ್ರ್ಯತೆ ಜಾಸ್ತಿ ಆಗ್ತದೆ. ಎಸ್ ಖಂಡಿತ ಸರ್, ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟರೆ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಹನಿ ಹನಿಗೂಡಿ ಹಳ್ಳ ಅಂತ ಹೇಳ್ತೇವೆ. ಹಾಗೇನೆ ಹಿರಿಯಡ್ಕದಲ್ಲಿ ಆ ಊರಿನ ಜನ ತಮ್ಮ ಬೆವರ ಹನಿಯನ್ನು ಸೇರಿಸಿ ಇವತ್ತು ತಮ್ಮ ಆರಾಧ್ಯ ದೇವನ ಜೀರ್ಣೋದ್ಧಾರ ಕೆಲಸಕ್ಕಾಗಿ ಕರಸೇವೆಯನ್ನು ಮಾಡ್ತಾ ಇರುವಂಥದ್ದು. ಬಹುಶಃ ಇದೆಲ್ಲೋ ಒಂದು ಕಡೆ ಎಲ್ಲ ಜಾತಿ ಸಮುದಾಯಗಳ ಎಲ್ಲೆಯನ್ನು ಮೀರಿ ಒಂದಿಡೀ ಊರಿನ ಜನರನ್ನ ಒಂದುಗೂಡಿಸುವಲ್ಲಿ, ಒಗ್ಗಟ್ಟನ್ನ ಮೂಡಿಸುವಲ್ಲಿ ಬಹಳ ದೊಡ್ಡ ಮಟ್ಟಿನ ಕಾರ್ಯವನ್ನ ಮಾಡ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೇ ಇವತ್ತಿನ ವಿಶೇಷ ಜನರಿಂದಲೇ ಜೀರ್ಣೋದ್ಧಾರ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.